ನೀವು ಪ್ರಾರಂಭ ಮಾಡಿ ಪ್ರಭುಜಿ, ನಿಮ್ಗೆ ಹೋಸ್ಟ್ ಮಾಡ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗೌರಾಂಗ ಗೌರಂಗ 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 ಹೇಳಿ. ಗೌರಾಂಗ ಗೌರಗ ಗೌರಾಂಗ ಗೌರಾಂಗ ನಿತ್ಯಾನಂದ 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 ಗೌರಂಗ 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 ನಿತ್ಯಾನಂದ 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 ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ ನಿತ್ಯಾನಂದ ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ ವಿಠಲ್ ಗೌರ ಹರಿ ಹರಿ ಬೋಲ್. ಮಾತಾಜಿ ಜಯ ಜಯ. ನವಗೌರಿ ಹರ ಅದು ಉಂಟು. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚೈತನ್ಯ ಜಯ ಗೌರ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚೈತನ್ಯ ಜಯ ಗೌರ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ. ಯಾರತ್ರ ಪುಸ್ತಕ ಇದೆ ಅವರು ಆ ಸಚಿ ಸುತಾಷ್ಟಕಂ ಹಾಡಿ ಮಾತಾಜಿ. ಯಾರು ಹಾಡ್ತೀರಿ? ಹಾಡ್ಲ ಮಾತಾಜಿ. ಹಾಡಿ ಪುಸ್ತಕ ಹಾಡಿ ಹಾಡಿ. ಚೇತೋ ದರ್ಪಣ ಅದಲ್ಲ ಮಾತಾಜಿ, ಸಚಿ ಸುತಾಷ್ಟಕಂ ನವಗೌರ ಹರಿ. ನವಗೌರವ ಇದೆಯಾ? ಇದೆ ಇದೆ. ನೀವೇ ಹಾಕಿದ್ರಲ್ಲ. ನವಗೌರವರಂ ನವ ಪುಷ್ಪಸರಂ. ನಿಮ್ಗೆ ಹರೇ ಕೃಷ್ಣ ಶೇರ್ ಮಾಡ್ಲಾ? ಶೇರ್ ಮಾಡ್ಲಿಕ್ಕೆ ನಾವು ಕೋ ಹೋಸ್ಟ್ ಆಗ್ಬೇಕು. ಅದಕ್ಕೆ ನಿಮಗ್ ಕಳಿಸ್ಲಾ ಅಂತ? ಬೇಡ, ನನ್ನ ಹತ್ರ ಉಂಟು. ಬೇಡ, ನೀವು ಹೇಳಿ. ಪುನಃ ಅವರು ಪಾಪ ಸ್ಕ್ರೀನ್ ತೆಗಿಬೇಕು. ನವ ಪುಷ್ಪಸರಂ ನವಗೌರವರಂ ನವ ಪುಷ್ಪಸರಂ ನವ ಭಾವದರಂ ನವಲಾಸ್ಯಪರಂ ನವಾಸ್ಯಕರಂ ನವ ಹೇಮವರಂ ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸಚೀಸುತ ಗೌರವರಂ. ಹೇಳಿ ಮಾತಾಜಿ, ಬಂತ? ನವ ಪ್ರೇಮಯುತಂ ನವನೀತ ಶುಚಂ ನವವೇಷಕೃತಂ ನವ ಪ್ರೇಮರಸಂ ನವಧಾ ವಿಲಸ ಶುಭ ಪ್ರೇಮಮಯಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಭಕ್ತಿ ಪರಂ ಹರಿನಾ. ಒಂದು ನಿಮಿಷ ಮಾತಾಜಿ, ಎಲ್ಲರೂ ಹಾಡಿದ್ರೆ ತುಂಬಾ ಲೇಟ್ ಆಗ್ತದೆ. ಅವರೇ ಆಡ್ಲಿ, ಅದಕ್ಕೆ ನಾನು ಆಗ್ಲೇ ಹೇಳಿ. ಲಲಿತಾ ಮಾತಾಜಿ ಹಾಡಿ. ಸರಿ. ಹರಿ ಭಕ್ತಿ ಪರಂ ಹರಿನಾಮಧರಂ
करजप्यकरं हरिनामपरं नयने सततं प्रणयाश्रुधरं प्रणमामि शचीसुतगौरवरं सततं जनता भवतापहरं परमार्थपरायणलोकगतिं नवलेहकरं जगतापहरं प्रणमामि शचीसुतगौरवरं निजभक्तिकरं प्रियचारुतरं नटनर्तननादरराजकुलं कुलकामिनी मानसलास्यकरं प्रणमामि शचीसुतगौरवरं करतालवलं कलकण्ठरवं मृदुवाद्यसुवीणिकया मधुरं निजभक्तिगुणावृतनाट्यकरं प्रणमामि शचीसुतगौरवरं युगधर्मयुतं कुलनन्दसुतं धरणीसुचितं निजवासयुतं प्रणमामि शचीसुतगौरवरम् अरुणं नयनं चरणं वदनं स्फरितं स्वकनामकरं कुरुते सुरसं जगतजीवनं प्रणमामि शचीसुतगौरवरं प्रणमामि शचीसुतगौरवरं प्रणमामि शचीसुतगौरवरम् हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण माताजी ಹರೇ ಕೃಷ್ಣ धन्यवाद ಮಾತಾಜಿ, ಧನ್ಯವಾದಗಳು. ಮತ್ತೆ ಪ್ರಭುಜಿ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಇಂದು ಚೈತನ್ಯ ಚರಿತಾಮೃತದ ಮಧ್ಯ ಲೀಲೆಯ 3ನೇ ಅಧ್ಯಾಯವನ್ನು ನಾವು ನೋಡ್ಲಿಕ್ಕಿದ್ದೇವೆ. ಈ ಚೈತನ್ಯ ಚರಿತಾಮೃತವನ್ನು ಬರೆದಿರುವಂತವರು ಗ್ರಂಥಕರ್ತರು ಶ್ರೀಲ ಕೃಷ್ಣದಾಸ ಕವಿ ಗೋಸ್ವಾಮಿಗಳು, ಕವಿರಾಜ ಗೋಸ್ವಾಮಿಗಳು. ಅವರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಎಲ್ಲರೂ ಗೊತ್ತಿದೆ, ಆದರೆ ಸ್ವಲ್ಪ ರಿಫ್ರೆಶ್. ಇವರು ವೃಂದಾವನದಲ್ಲಿ ಇದ್ರು. ಇವರು ಮಹಾನ್ ವಿದ್ವಾಂಸರು ಮತ್ತು ಭಕ್ತರು. ಇವರು ಈ ಗ್ರಂಥವನ್ನು ಬರಿಬೇಕಾದ್ರೆ ಅವರು ತುಂಬಾ ವಯಸ್ಸಾಗಿತ್ತು ಅವರಿಗೆ. ವಾಯ್ಸ್ ಸ್ವಲ್ಪ ತುಂಬಾ ಸ್ಲೋ ಇದೆ ಪ್ರಭುಜಿ. ಎಲ್ರಿಗೂ ಲೋ ಇದೆಯಾ? ಸ್ವಲ್ಪ ಲೋನೇ ತುಂಬಾ ಲೋ ಇದೆ. ಈಗ ಸರಿ ಇದೆಯಾ? ನಾವು ಹೈಯೆಸ್ಟ್ ಅಲ್ಲಿ ಇಟ್ಟು ಲೋ ಇದೆ ನಮ್ಗೆ. ನೀವು ಸ್ವಲ್ಪ ಜಾಸ್ತಿ ನೀವೇ ಮಾಡ್ಕೊಳ್ಳಿ. ವಾಲ್ಯೂಮ್ ಮಾಡ್ಕೊಳ್ಳಿ ಮಾತಾಜಿ. ನೀವು ನಾನು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಜಾಸ್ತಿ ಮಾಡ್ಕೊಂಡೆ ಸರಿ ಇದೆ. ಫುಲ್ ಇದೆ ನನ್ನದು, ಆದ್ರೂ ತುಂಬಾ ಸ್ಲೋ. ಮತ್ತೆ ನೀವು ಲ್ಯಾಪ್ಟಾಪ್ ಸ್ಪೀಕರ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ಹೌದು, ಇಲ್ಲ ಲ್ಯಾಪ್ಟಾಪ್ ಅಲ್ಲಿ ಇದೆ. ಈಗ ಕೇಳ್ತಾ ಇದೆ ಪ್ರಭುಜಿ. ಲ್ಯಾಪ್ಟಾಪ್ ಸ್ಪೀಕರ್ ಅಲ್ಲಿ ಒಂದು ಕೇಳಿಸ್ತಿದೆ ಪ್ರಭುಜಿ. ಲ್ಯಾಪ್ಟಾಪ್ ಸ್ಪೀಕರ್ ಅಲ್ಲಿ 2 ಆಪ್ಷನ್ ಇದೆ, ಸ್ಪೀಕರ್ ಮತ್ತೆ ಹೆಡ್ಫೋನ್ ಅಂತ ಹೇಳಿ. ನೀವು ಹೆಡ್ಫೋನ್ ಅಲ್ಲಿ ಸೆಟ್ ಮಾಡಿರ್ಬೇಕು, ಸ್ಪೀಕರ್ ಅಲ್ಲಿ ಕೇಳ್ತಾ ಇರಬೇಕು. ಸ್ಪೀಕರ್ ಸೆಟ್ ಮಾಡಿ ಸರಿ ಹೋಗುತ್ತೆ. ಪ್ರಭುಜಿ ನಮ್ಗೆಲ್ಲ ಯಾವ್ದು ಸ್ಪೀಕರ್ ಎಲ್ಲ ಏನು ಇಲ್ಲ ಪ್ರಭುಜಿ, ಲೋ ಇದೆ ಪ್ರಭುಜಿ. ಈಗ ಸರಿ ಇದೆಯಾ? ಈಗ ಸರಿ ಇದೆ. ಪ್ರಭುಜಿ ಕೇಳುತ್ತೆ ಪ್ರಭುಜಿ ವಾಯ್ಸ್ ಸ್ವಲ್ಪ ಲೋ. ಅದೇ ಫುಲ್ ಸೌಂಡ್ ಕಮ್ಮಿ ಇದೆ ಅಷ್ಟೇನೆ. ಓಕೆ ಸರಿ. ಅದೇ ಸರಿ ಇದೆ, ಕೇಳುತ್ತೆ ಪ್ರಭುಜಿ. ಕ್ಲಿಯರ್ ಇದೆ, ಕ್ಲಿಯರ್ ಇದೆ. ಈ ಗ್ರಂಥವನ್ನು ಕರ್ತೃ ಯಾರು ಅಂದ್ರೆ ಶ್ರೀಲ ಕೃಷ್ಣದಾಸ ಕವಿರಾಜರು ಗೋಸ್ವಾಮಿಗಳು. ಇವರು ವೃಂದಾವನದಲ್ಲಿ ನೆಲೆಸಿದ್ದ ವಿದ್ವಾಂಸರು ಮತ್ತು ಭಕ್ತರು. ಇವರಿಗೆ ತುಂಬಾ ವಯಸ್ಸಾಗಿತ್ತು ಈ ಗ್ರಂಥವನ್ನು ಬರೆಯುವಾಗ, ಮತ್ತು ಅವ್ರ ಕೈಗಳೆಲ್ಲ ತುಂಬಾ ನಡುಗ್ತಾ ಇದ್ವು. ಆದ್ರೂ ಮತ್ತು ದೃಷ್ಟಿ ಕೂಡ ತುಂಬಾ ಮಂದವಾಗಿತ್ತು. ಆದ್ರೂ ಭಗವಂತನ ಕೃಪೆಯಿಂದ ಅವರು ಈ ಅದ್ಭುತ ಕಾವ್ಯವನ್ನು ರಚನೆ ಮಾಡಿದ್ರು. ಇದು ಸುಮಾರು ಕ್ರಿಸ್ತಶಕ 1615 ಅಂದ್ರೆ ಸುಮಾರು 400 ವರ್ಷಗಳ ಹಿಂದೆ ಈ ಗ್ರಂಥವನ್ನು ಪೂರ್ಣಗೊಳಿಸಲಾಯಿತು. ವೃಂದಾವನದಲ್ಲಿದ್ದ ಭಕ್ತರ ಕೋರಿಕೆ ಮೇಲೆಗೆ ಚೈತನ್ಯ ಮಹಾಪ್ರಭುಗಳ ಜೀವನವಾದ ಈ ಗಹನವಾದ ತತ್ವಗಳನ್ನು ಮತ್ತು ಅವರ ಪ್ರವಾಸದ ವಿವರಗಳನ್ನು ಮಧ್ಯ ಲೀಲೆಯಲ್ಲಿ ದಾಖಲಿಸಲಿಕ್ಕೆ ಅವರು ಈ ಕಾರ್ಯವನ್ನು ಕೈಗೊಂಡರು. ಸುಶೀಲ ಭಕ್ತಿ ವಿನೋದ ಠಾಕೂರರು ತಮ್ಮ ಅಮೃತ ಪ್ರವಾಹ ಭಾಷ್ಯ ಅನ್ನುವ ಪುಸ್ತಕದಲ್ಲಿ ಈ 3ನೇ ಅಧ್ಯಾಯದ ಸಾರಾಂಶವನ್ನು ಕೊಟ್ಟಿದ್ದಾರೆ. ಮೊದಲು ಆ ಸಾರಾಂಶವನ್ನು ನೋಡೋಣ, ನಂತರ ಇಂಡಿವಿಜುವಲ್ ಶ್ಲೋಕಗಳನ್ನು ನೋಡೋಣ.
ಸೊ ಇದು ಭಕ್ತಿವಿನೋದ ಠಾಕೂರ್ ಅವರು ಬರೀತಾರೆ. ಸೊ ಇದು ಕೇವಲ ಇದು ಸಾರಾಂಶ ಮಾತ್ರ ಭಕ್ತಿವಿನೋದ ಠಾಕೂರ್ ಅವರು ಬರೆದಿರುವಂಥದ್ದು. ಮಿಕ್ಕಿದ್ದೆಲ್ಲವನ್ನು ಕವಿರಾಜ ಗೋಸ್ವಾಮಿ ಅವರೇ ಬರೆದಿರೋದು. ಶ್ಲೋಕಗಳನ್ನೆಲ್ಲ ಕವಿರಾಜ ಗೋಸ್ವಾಮಿ ಅವರೇ ಬರೆದಿರುವಂಥದ್ದು. ಸೊ ಇಲ್ಲಿ ಕಟ್ವಾದಲ್ಲಿ ಸನ್ಯಾಸ ಸ್ವೀಕರಿಸಿದ ನಂತರ ನಾವು ಸನ್ಯಾಸ ಸ್ವೀಕರಣೆಯನ್ನು ಹಿಂದಿನ ಇದರಲ್ಲಿ ಅಧ್ಯಾಯದಲ್ಲಿ ನೋಡಿದ್ವಿ. 25ನೇ ವಯಸ್ಸಿನಲ್ಲಿ, ಅವರು 26ನೇ ವಯಸ್ಸಿನಲ್ಲಿ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕರಿಸ್ತಾರೆ. ನಂತರ ಅವರು ರಾಧಾ ದೇಶದಲ್ಲಿ, ರಾಧಾ ಅಥವಾ ರಾಹ್ ಅಂತ ಕರೀತಾರೆ, ರಾಹ ದೇಹ ಅಂತಾನು ಕರೀತಾರೆ, ಸತತ 3 ದಿನಗಳ ಕಾಲ ಅವರು ಸಂಚಾರ ಮಾಡ್ತಾರೆ. ಇಲ್ಲಿ ಇದು ಈಗಿನ ಪಶ್ಚಿಮ ಬಂಗಾಳದ ಪಶ್ಚಿಮ ಭಾಗಕ್ಕೆ ಬರುತ್ತೆ. ಇದರ ಮಣ್ಣು ಕೆಂಪಾಗಿರೋದ್ರಿಂದ ಇದಕ್ಕೆ ರಾಡ ಅಂತ ಕರೀತಾರೆ. ಇಂದಿನ ಜಿಲ್ಲೆಗಳು ಈ ರಾಡ ಏರಿಯಾದಲ್ಲಿ ಮುಖ್ಯವಾಗಿ ಈ 3-4 ಜಿಲ್ಲೆಗಳಿವೆ. ಒಂದು ಬೀರ್ಮೂರ್ ಅಂತಾರೆ, ಬೀರ್ಭೂಮ್ ಅಂತ ಹೇಳಿ, ಬಂಕುರ ಮತ್ತು ಬರ್ಧಮಾನ್ ಜಿಲ್ಲೆಗಳನ್ನು ಒಳಗೊಂಡ ಇದು ಪ್ರದೇಶ ಇದು. ಸೊ ಈ ಪ್ರದೇಶ ಅಷ್ಟು ಆಧ್ಯಾತ್ಮಿಕವಾಗಿ ಮುಂದುವರಿದಿರಲಿಲ್ಲ. ಆದರೆ ಮಹಾಪ್ರಭುಗಳು ಅಲ್ಲಿ 3 ದಿನಗಳ ಕಾಲ ಸಂಚರಿಸುವ ಮೂಲಕವಾಗಿ ಆ ಮಣ್ಣನ್ನು ಮತ್ತು ಅಲ್ಲಿರುವ ಜನಗಳನ್ನು ಪವಿತ್ರಗೊಳಿಸ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಸಂಚರಿಸಿದ ಸಂಪೂರ್ಣ ಒಂದು ಸ್ಥಳ ಏನಿದೆ ಅದು ಸಂಪೂರ್ಣ ಆಧ್ಯಾತ್ಮಿಕವಾಗಿ ಮಾರ್ಪಡುತ್ತೆ. ಅದೆಲ್ಲ ಭಕ್ತರು ಮಹಾಪ್ರಭುಗಳು ಸಂಚರಿಸುವಂತಹ ಸ್ಥಳ, ಅದು ಸಂಚರಿಸಿದ ಸ್ಥಳ. ಸೊ ನಿತ್ಯಾನಂದ ಪ್ರಭುಗಳ ಚತುರತೆಯಿಂದ ಅವರು ಅಂತಿಮವಾಗಿ ಶಾಂತಿಪುರದ ಪಶ್ಚಿಮ ಭಾಗಕ್ಕೆ ಬರ್ತಾರೆ ಮತ್ತು ಗಂಗಾ ನದಿಯ ಯಮುನಾ ನದಿ ಎಂದು ನಂಬುವಂತೆ ಮಹಾಪ್ರಭುಗಳನ್ನು ಅವರು ನಿತ್ಯಾನಂದ ಪ್ರಭುಗಳು ಪ್ರೇರೇಪಣೆ ಮಾಡ್ತಾರೆ. ಅವರು ಪವಿತ್ರ ನದಿಯನ್ನು ಆರಾಧಿಸುವಾಗ ಅದ್ವೈತ ಪ್ರಭುಗಳು ದೋಣಿಯಲ್ಲಿ ಅಲ್ಲಿಗೆ ಬರ್ತಾರೆ. ನಂತರ ಅದ್ವೈತ ಪ್ರಭುಗಳು ಅವರನ್ನು ಗಂಗೆಯಲ್ಲಿ ಸ್ನಾನ ಮಾಡಲು ಹೇಳಿ ನಂತರ ಅವರನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನವದ್ವೀಪದ ಎಲ್ಲ ಭಕ್ತರು ಮತ್ತು ತಾಯಿ ಶಚೀದೇವಿ ಎಲ್ಲರೂ ಇರ್ತಾರೆ. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡ್ಲಿಕ್ಕೆ ಬರ್ತಾರೆ ಮತ್ತು ಆ ಮನೆ ಶಾಂತಿಪುರದಲ್ಲಿತ್ತು. ತಾಯಿ ಶಚೀದೇವಿಯವರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಮತ್ತು ನಿತ್ಯಾನಂದ ಪ್ರಭುಗಳಿಗೆ ಅಡುಗೆ ಮಾಡ್ತಾರೆ. ಆ ಸಮಯದಲ್ಲಿ ಅದ್ವೈತ ಪ್ರಭುಗಳು ಮತ್ತು ನಿತ್ಯಾನಂದ ಪ್ರಭುಗಳ ನಡುವೆ ಅನೇಕ ಹಾಸ್ಯಮಯವಾದ ಸಂಭಾಷಣೆಗಳು ನಡೆಯುತ್ತವೆ. ಸೊ ಸಾಯಂಕಾಲ ಅದ್ವೈತ ಪ್ರಭುಗಳ ಮನೆಯಲ್ಲಿ ಸಾಮೂಹಿಕವಾಗಿ ಸಂಕೀರ್ತನೆ ನಡೆಯುತ್ತೆ. ತಾಯಿ ಶಚೀದೇವಿ ಚೈತನ್ಯ ಮಹಾಪ್ರಭುಗಳಿಗೆ ಅಲ್ಲಿಂದ ತೆರಳಲಿಕ್ಕೆ ಅನುಮತಿ ಕೊಡ್ತಾರೆ. ಅವರು ಜಗನ್ನಾಥಪುರಿಯನ್ನು, ನೀಲಾಚಲ ಅನ್ನುವ ಸ್ಥಳ, ಅದು ಜಗನ್ನಾಥಪುರಿಯನ್ನು ನೀಲಾಚಲ ಅಂತಾನು ಕರೀತಾರೆ, ತಮ್ಮ ಕೇಂದ್ರ ಸ್ಥಾನವಾಗಿ ಮಾಡಿಕೊಳ್ಳಬೇಕೆಂದು ಅವರು ತಾಯಿ ಶಚೀದೇವಿಯರು ಕೇಳ್ಕೊತಾರೆ. ಸೊ ತಾಯಿಯ ಮಾತನ್ನು ಒಪ್ಪಿ ನಿತ್ಯಾನಂದರು ಮುಕುಂದ, ಜಗನಾನಂದ ಮತ್ತು ದಾಮೋದರ ಇವರ ಜೊತೆಯಲ್ಲಿ ಶಾಂತಿಪುರವನ್ನು ಬಿಟ್ಟು ಜಗನ್ನಾಥಪುರಿ ಕಡೆಗೆ ಪ್ರಯಾಣ ಬೆಳೆಸ್ತಾರೆ, ಛತ್ರಭೋಗದ ಮಾರ್ಗವಾಗಿ. ಸೊ ಈಗ ಶ್ಲೋಕಗಳನ್ನು ನೋಡೋಣ. ಇದಿಷ್ಟು ಸಾರಾಂಶ. ಸೊ ಈಗ ಶ್ಲೋಕಗಳನ್ನು ನೋಡೋಣ. ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ನಂತರ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಮೇಲಿನ ತೀವ್ರ ಪ್ರೇಮದಿಂದಾಗಿ ಬೃಂದಾವನಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಬೃಂದಾವನಕ್ಕೆ ಹೋಗುವ ಅಚಾತುರ್ಯದಲ್ಲಿ ರಾಧಾ ದೇಶದಲ್ಲಿ ಅಲಿದಾಡ್ತಾರೆ ಮತ್ತು ನಂತರ ಶಾಂತಿಪುರಕ್ಕೆ ಬಂದು ಅಲ್ಲಿ ತಮ್ಮ ಭಕ್ತರೊಂದಿಗೆ ಅಲ್ಲಿಯೇ ಒಂದು ಕೀರ್ತನೆಗಳನ್ನು ಎಲ್ಲವನ್ನು ಆನಂದಿಸ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತೇನೆ ಅಂತ ಗ್ರಂಥಕರ್ತರು ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಜಯವಾಗಲಿ, ನಿತ್ಯಾನಂದ ಪ್ರಭುಗಳಿಗೆ ಜಯವಾಗಲಿ, ಅದ್ವೈತಾಚಾರ್ಯ ಪ್ರಭುಗಳಿಗೆ ಜಯವಾಗಲಿ ಮತ್ತು ಶ್ರೀವಾಸಾದಿ ಭಗವಾನ್ ಚೈತನ್ಯರ ಎಲ್ಲ ಭಕ್ತರಿಗೂ ಕೂಡ ಜಯವಾಗಲಿ ಅಂತ ಇದ್ದಾರೆ. ತಮ್ಮ 24ನೇ ವಯಸ್ಸಿನಲ್ಲಿ ಕೊನೆಯಲ್ಲಿ ಮಾಘ ಮಾಸ ಶುಕ್ಲ ಪಕ್ಷ ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನು ಸ್ವೀಕರಿಸಿದ ನಂತರ ಅವರು ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಪ್ರೇಮದ ಪರವಶತೆಯಲ್ಲಿ ಬೃಂದಾವನವನ್ನು ಹುಡುಕೊಂಡು ಓಡ್ತಾರೆ. ಆದರೆ ಅವರು ರಾಧಾ ದೇಶ ಎಂದು ಕರೆಯಲ್ಪಡುವ ವೆಸ್ಟ್ ಬೆಂಗಾಲಲ್ಲಿ ಈಗಿರುವ ಪ್ರದೇಶ ಸತತ 3 ದಿನಗಳ ಕಾಲ ಭಾವ ಪರವಶತೆ ಸ್ಥಿತಿಯಲ್ಲಿ ಅಲೆದಾಡ್ತಾರೆ. ಸೊ ರಾಧಾ ದೇಶದ ಮೂಲಕ ಹಾದು ಹೋಗುವಾಗ ಚೈತನ್ಯ ಮಹಾಪ್ರಭುಗಳು ಬಹು ಭಾವ ಪರವಶೆಯಿಂದ ಈ ರಾಧಾ ದೇಶದ ಮೂಲಕ ಹಾದು ಹೋಗುವಾಗ ಚೈತನ್ಯ ಮಹಾಪ್ರಭುಗಳು ಭಾವ ಪರವಶೆಯಿಂದ ಈ ಕೆಳಗಿನ ಶ್ಲೋಕಗಳನ್ನು ಪಠಿಸ್ತಾರೆ. ಈ ಅವಂತಿ ದೇಶದ ಬ್ರಾಹ್ಮಣನು ಹೇಳಿದಂತೆ, ಕೃಷ್ಣನ ಪಾದ ಕಮಲಗಳ ಸೇವೆಯಲ್ಲಿ ದೃಢವಾಗಿ ನೆಲೆ ನಿಲ್ಲುವ ಮೂಲಕ ನಾನು ದಾಟಲು ಸಾಧ್ಯವಿಲ್ಲದ ಈ ಭವಸಾಗರವನ್ನು ದಾಟುತ್ತೇನೆ. ಪರಮಾತ್ಮನಾದ ಭಗವಂತನ ಸೇವೆಯಲ್ಲಿ ದೃಢಭಕ್ತಿಯನ್ನು ಹೊಂದಿದ ಹಿಂದಿನ ಆಚಾರ್ಯರು ಇದನ್ನು ಅನುಮೋದಿಸಿದ್ದಾರೆ. ಈ ಅವಂತಿ ದೇಶದಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ಇದರಲ್ಲಿ ಬರುತ್ತೆ, ಭಾಗವತಮಲ್ಲಿ ಒಂದು ಪ್ರಸಂಗ ಬರುತ್ತೆ, ಅದರಲ್ಲಿ 11ನೇ ಸ್ಕ್ಯಾಂಟೋ ಅಂದ್ಕೋತೀನಿ. ಅಲ್ಲಿ ಅವಂತಿ ದೇಶದ ಬ್ರಾಹ್ಮಣನು ಕೃಷ್ಣನ ಪಾದ ಕಮಲಗಳ ಒಂದು ಇದು ಮಾಡ್ತಾನೆ, ಕೃಷ್ಣನ ಒಂದು ಕೀರ್ತನೆಯನ್ನು ಮಾಡ್ತಾನೆ. ಅದರಲ್ಲಿ ಈ ಶ್ಲೋಕ ಬರುತ್ತೆ, ಕೃಷ್ಣನ ಪಾದ ಕಮಲಗಳ ಸೇವೆಯಲ್ಲಿ ದೃಢವಾಗಿ ನೆಲೆ ನಿಲ್ಲುವ ಮೂಲಕ
ನಾನು ದಾಟಲು ಸಾಧ್ಯವಿಲ್ಲದ ಈ ಭವಸಾಗರವನ್ನು ದಾಟುತ್ತೇನೆ. ಪರಮಾತ್ಮನಾದ ಭಗವಂತನ ಸೇವೆಯಲ್ಲಿ ದೃಢಭಕ್ತಿಯನ್ನು ಹೊಂದಿದ್ದ ಹಿಂದಿನ ಆಚಾರ್ಯರು ಕೂಡ ಈ ಕೃಷ್ಣನ ಪಾದ ಕಮಲಗಳ ಸೇವೆಯಲ್ಲಿ ದೃಢವಾಗಿ ನೆಲೆ ನಿಲ್ಲುವ ಮೂಲಕವಾಗಿ ನಾವು ಭವಸಾಗರವನ್ನು ದಾಟಬಹುದು ಅಂತ ಅನುಮೋದಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಕವಿರಾಜ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ. ಭಗವಾನ್ ಮುಕುಂದನ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಆ ಭಕ್ತನು ಹೊಂದಿದ್ದ ದೃಢ ಸಂಕಲ್ಪದ ಕಾರಣದಿಂದ ಚೈತನ್ಯ ಮಹಾಪ್ರಭುಗಳು ಈ ಶ್ಲೋಕದ ಅರ್ಥವನ್ನು ಅನುಮೋದಿಸುತ್ತಾರೆ. ಇದು ತುಂಬಾ ಒಳ್ಳೆಯ ಶ್ಲೋಕವೆಂದು ಅವರು ಮೆಚ್ಚುಗೆ ಸೂಚಿಸಿದರು. ಸನ್ಯಾಸ ಸ್ವೀಕರಿಸುವ ನಿಜವಾದ ಉದ್ದೇಶ ಏನು ಅಂದ್ರೆ ಮುಕುಂದನ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಳ್ಳುವುದು. ಮುಕುಂದನ ಸೇವೆಯಿಂದ ಮಾತ್ರ ಮನುಷ್ಯನು ಲೌಕಿಕ ಅಸ್ತಿತ್ವ ಬಂಧನದಿಂದ ಭಕ್ತಿ ಹೊಂದಲಿಕ್ಕೆ ಸಾಧ್ಯ. ಸೊ ಸನ್ಯಾಸ ಸ್ವೀಕರಿಸೋದು ಬರೇ ಎಂದು ಎಲ್ಲ ಬೇಜಾರಾಗಿದೆ, ಸರಿಯಪ್ಪ ಈ ಕೆಲಸ ಬೇಕಾ, ಸರ್ ಹೋಗ್ಲಿಲ್ಲ ಆ ಕೆಲಸ ಮಾಡೋಣ ಅಂತಲ್ಲ. ನಿಜವಾದ ಉದ್ದೇಶ ಅಂದ್ರೆ ಸಂಪೂರ್ಣವಾಗಿ 24 ಗಂಟೆ ಸತತವಾಗಿ ಮುಕುಂದನ ಸೇವೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುವುದು. ನಂತರ ಚೈತನ್ಯ ಪ್ರಭುಗಳು ಬೃಂದಾವನಕ್ಕೆ ಹೋಗಿ ಏಕಾಂತ ಸ್ಥಳದಲ್ಲಿ ಸಂಪೂರ್ಣವಾಗಿ ಮುಕುಂದನ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ನಿರ್ಧರಿಸ್ತಾರೆ. ಸನ್ಯಾಸ ತಗೊಂಡ್ಮೇಲೆ ಅವ್ರು ಅಂದ್ಕೋತಾರೆ ಈಗ ಬೃಂದಾವನಕ್ಕೆ ಹೋಗೋಣ ಅಂತೇಳಿ. ಸೊ ಆದ್ರೆ ಬೃಂದಾವನದ ಹಾದಿಯಲ್ಲಿದ್ದಾಗ ಅವರಲ್ಲಿ ಎಲ್ಲ ಅಷ್ಟಸಾತ್ವಿಕ ವಿಕಾರಗಳು ಪ್ರಕಟವಾದವು. ಅಷ್ಟಸಾತ್ವಿಕ ವಿಕಾರಗಳು ಅಂದ್ರೆ ಅವರಿಗೆ ಯಾವ ದಿಕ್ಕಿಗೆ ಹೋಗ್ತಾ ಇದ್ದೀನಿ, ಇದು ಹಗಲು ರಾತ್ರಿ ಗೊತ್ತಾಗಲ್ಲ. ಕೆಲವು ಸರಿ ಖುಷಿಯಲ್ಲಿ ಸಂತೋಷವಾಗಿ ನಗ್ತಾರೆ, ಕೆಲವು ಸರಿ ನರ್ತನೆ ಮಾಡ್ತಾರೆ. ಈ ತಿರಿಯಲ್ಲಿ ಅಷ್ಟ ಸಾತ್ವಿಕ ವಿಕಾರಗಳು ಇವೆಲ್ಲ ಭಾವ ಪರವಶೆಯಲ್ಲಿ ಆಗುವಂಥವು. ಈ ಚೈತನ್ಯ ಮಹಾಪ್ರಭುಗಳು ಬೃಂದಾವನದ ಕಡೆಗೆ ಹೊರಟಾಗ ಏನ್ ಮಾಡ್ತಾರೆ, ನಿತ್ಯಾನಂದ ಪ್ರಭು ಮತ್ತು ಚಂದ್ರಶೇಖರ ಮತ್ತು ಮುಕುಂದ ಪ್ರಭುಗಳು ಅವರನ್ನು ಅನುಸರಿಸ್ಕೊಂಡು ಹೋಗ್ತಾರೆ, ಅವರ ಜೊತೆಯಲ್ಲಿ ಹೋಗ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ರಾಧಾ ದೇಶದ ಮೂಲಕ ಹಾದು ಅವರನ್ನು ಭಾವ ಪರವಶತೆ ಸ್ಥಿತಿಯಲ್ಲಿ ಕಂಡವರೆಲ್ಲರೂ ಕೂಡ ಹರಿ ಹರಿ ಅಂತ ಜೋರಾಗಿ ಉದ್ಗಾರ ಮಾಡ್ತಾರೆ. ಅವರು ಭಗವಂತರೊಂದಿಗೆ ನಾಮ ಸಂಕೀರ್ತನ ಮಾಡಿದಾಗ ಚೈತನ್ಯ ಮಹಾಪ್ರಭುಗಳ ಜೊತೆಗೆ ಅವರ ಲೌಕಿಕ ಅಸ್ತಿತ್ವದ ಎಲ್ಲ ದುಃಖಗಳು ಅಂದ್ರೆ ಯಾರು ಸಂಕೀರ್ತನೆ ಮಾಡಿದ್ರು ಸುತ್ತಮುತ್ತಲು ಜನರು ಹೋಗ್ತಾ ಇದ್ದಾಗ ಜನರೆಲ್ಲರೂ ಕೂಡ ಜನರ ದುಃಖಗಳೆಲ್ಲ ದೂರವಾಗ್ತವೆ. ಸೊ ಚೈತನ್ಯ ಮಹಾಪ್ರಭುಗಳು ಕಂಡ ಎಲ್ಲ ಗೋಪಾಲಕ ಬಾಲಕರು ಅವರೊಂದಿಗೆ ಸೇರಿ ಹರಿ ಹರಿ ಅಂತ ಜೋರಾಗಿ ಕೂಗ್ತಾರೆ. ಸೊ ಅಲ್ಲಿ ಯಾರು ಗೋವುಗಳನ್ನು ಪಾಲನೆ ಮಾಡ್ತಾ ಇರ್ತಾರೆ ಆ ಬಾಲಕರು ಎಲ್ಲರೂ ಕೂಡಿ ಜೋರಾಗಿ ಹರಿ ಹರಿ ಅಂತ ಕೂಗ್ತಾರೆ. ಸೊ ಬಾಲಕರೆಲ್ಲರೂ ಹರಿ ಹರಿ ಅಂತ ಕೇಳೋದನ್ನು ಜಪಿಸುವುದನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳಿಗೆ ತುಂಬಾ ಸಂತೋಷ ಆಗುತ್ತೆ. ನಂತರ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ, ತಲೆ ಮೇಲೆ ಕೈ ಇಟ್ಟು ಹೀಗೆ ಜಪಿಸ್ತಾ ಇರಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಸೊ ಅವರೆಲ್ಲರೂ ಅದೃಷ್ಟವಂತರು ಅಂತ ಹರಿಸಿದ್ರು. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಅವರೆಲ್ಲ ತುಂಬಾ ಅದೃಷ್ಟವಂತರು, ಅವರ ಬಾಯಲ್ಲಿ ಹರಿ ಹರಿ ಅಂತ ಬರ್ತಾ ಇದೆ ಅಂತ ಹೇಳಿ. ಸೊ ಈ ರೀತಿ ಅವರು ಬಾಲಕರನ್ನು ಒಂದು ಶ್ಲಾಘನೆ ಮಾಡ್ತಾರೆ ಮತ್ತು ಹರಿನಾಮವನ್ನು ಜಪಿಸಿದ್ದಾಕಿ ತಮಗೆ ಯಶಸ್ಸು ಸಿಕ್ಕಿತ್ತು ಎಂದು ಭಾವಿಸ್ತಾರೆ. ಸೊ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಹರಿಹರಿ ಎಂದಾಗ ಎಲ್ಲರೂ ಹರಿಹರಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಆ ಹರಿನಾಮವನ್ನು ಜಪಿಸಿದ್ದಾಗಿ ನಮಗೆ ಯಶಸ್ಸು ಸಿಗ್ತಾ ಇದೆ ಅಂತ ಅವರು ಭಾವಿಸಿದ್ರು. ನಿತ್ಯಾನಂದ ಪ್ರಭುಗಳು ಎಲ್ಲ ಬಾಲಕರನ್ನು ಏಕಾಂತಕ್ಕೆ ಕರೀತಾರೆ ಮತ್ತು ಒಂದು ನಂಬಲಿಕ್ಕೆ ಅರ್ಹವಾದ ಕಥೆಯನ್ನು ಹೇಳಿ ಅವರಿಗೆ ಈ ಕೆಳಗಿನಂತೆ ಸೂಚನೆ ಕೊಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಬೃಂದಾವನಕ್ಕೆ ಹೋಗುವ ದಾರಿಯ ಬಗ್ಗೆ ನಿಮ್ಮನ್ನು ಕೇಳಿದ್ರೆ ದಯವಿಟ್ಟು ಅವರಿಗೆ ಗಂಗಾ ನದಿಯ ದಡದಲ್ಲಿರುವ ಹಾದಿಯನ್ನು ತೋರಿಸಿ ಅಂತಾರೆ. ಸೊ ನಿತ್ಯಾನಂದ ಪ್ರಭುಗಳು ಇಲ್ಲಿ ಸ್ವಲ್ಪ ಟ್ರಿಕ್ ಮಾಡ್ತಾ ಇದ್ದಾರೆ. ಅವರು ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳನ್ನ ಬೃಂದಾವನಕ್ಕೆ ಹೋಗೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಅವ್ರು ಇಲ್ಲೇ ಇರ್ಲಿ ಅಂತ ಹೇಳ್ಬಿಟ್ಟು ಅವರು, ಯಾಕಂದ್ರೆ ತಾಯಿಗೂ ಕೂಡ ಅವರು ಪ್ರಾಮಿಸ್ ಮಾಡಿದ್ದಾರೆ, ನಾನು ಇದರಲ್ಲೇ ಇರ್ತೀನಿ ಅಂದ್ಬಿಟ್ಟು, ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಜಗನ್ನಾಥಪುರಿ ಹತ್ರನೇ ಇರ್ತೀನಿ ಅಂತ ಅವ್ರಿಗೆ ಹೇಳಿದ್ದಾರೆ ನೀಲಾಂಚಲದಲ್ಲಿ. ಸೊ ಅದರಿಂದ ನಿತ್ಯಾನಂದ ಪ್ರಭುಗಳು ಏನ್ ಮಾಡ್ತಾರೆ, ಎಲ್ಲ ಬಾಲಕರನ್ನು ಕರ್ಕೊಂಡೋಗಿ ಒಂದು ಕಥೆಯನ್ನು ಹೇಳ್ತಾರೆ. ನಂತರ ಇವ್ರಿಗೂ ಹೇಳ್ತಾರೆ, ಯಾರು ಚೈತನ್ಯ ಮಹಾಪ್ರಭುಗಳು ಎಲ್ಲಿ ಬೃಂದಾವನ ದಾರಿ ಕೇಳಿದ್ರೆ ನೀವೆಲ್ಲರೂ ಗಂಗಾ ನದಿಯ ತಟದ ದಾರಿಯನ್ನೇ ತೋರಿಸ್ಬೇಕು ಅಂತ. ಆಮೇಲೆ ಬಾಲಕರನ್ನು ಭಗವಾನ್ ಚೈತನ್ಯ ಮಹಾಪ್ರಭುಗಳು ಬೃಂದಾವನ ದಾರಿ ಕೇಳಿದಾಗ ಅವರು ಎಲ್ಲರೂ ಕೂಡ ಗಂಗಾ ನದಿ ದಾರಿಯನ್ನು ತೋರಿಸ್ತಾರೆ. ಯಾಕಂದ್ರೆ ಅವ್ರಿಗಾಗ್ಲೇ ನಿತ್ಯಾನಂದ ಪ್ರಭುಗಳು ಟ್ರೈನಿಂಗ್ ಕೊಟ್ಟಾಗಿರುತ್ತೆ, ಈಗ ಇದೇ ತೋರಿಸ್ಬೇಕು ಅಂತ ಹೇಳಿ. ಸೊ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಭಾವ ಪರವಶೆಯಿಂದ ಯಮುನಾ ನದಿಯನ್ನು ನೋಡ್ಲಿಕ್ಕೆ ಹೋಗ್ತಾರೆ, ಅಂದ್ರೆ ಬೃಂದಾವನದ ಕಡೆಗೆ ಹೋಗ್ತಾರೆ. ಭಗವಂತನು ಗಂಗಾ ನದಿ ದಡದಲ್ಲಿ ಬಂದಾಗ ನಿತ್ಯಾನಂದ ಪ್ರಭುಗಳು ಆಚಾರ್ಯರ ಅಂದ್ರೆ ಚಂದ್ರಶೇಖರ ಆಚಾರ್ಯ ತಕ್ಷಣ ಅದ್ವೈತ ಆಚಾರ್ಯರ ಮನೆಗೆ ಹೋಗುವಂತೆ ವಿನಂತಿಸ್ತಾರೆ. ಸೊ ನಿತ್ಯಾನಂದ ಪ್ರಭುಗಳು ಹೇಳ್ತಾರೆ, ಅಂದ್ರೆ ಚಂದ್ರಶೇಖರ ಆಚಾರ್ಯ ಅವ್ರಿಗೆ ಹೇಳ್ತಾರೆ, ತಕ್ಷಣ ನೀವು ಅದ್ವೈತ ಆಚಾರ್ಯರ ಮನೆಗೆ ಹೋಗಿ ಅಂತಾರೆ. ಸೊ ನಂತರ ನಿತ್ಯಾನಂದ ಗೋಸ್ವಾಮಿಗಳು ಅವ್ರಿಗೆ ಹೇಳ್ತಾರೆ, ನಾನು ಚೈತನ್ಯ ಮಹಾಪ್ರಭುಗಳನ್ನು ಶಾಂತಿಪುರದ ಗಂಗಾ ನದಿಯ ದಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ, ನೀವು ಅದ್ವೈತ ಆಚಾರ್ಯರ ದೋಣಿಯಿಂದ ದಡದಲ್ಲಿ ಅಲ್ಲಿ ಇರಿ ಅಂತೇಳಿ, ನೀವು ಮತ್ತು ಅದ್ವೈತ ಆಚಾರ್ಯರು ದೋಣಿಯೊಂದಿಗೆ ದಡದಲ್ಲಿ ಅಲ್ಲಿ ಇರಿ, ಅಲ್ಲಿ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾರೆ ಅವರಿಗೆ. ಸೊ ನಂತರ ಏನ್ ಮಾಡ್ತಾರೆ,
ನಿತ್ಯಾನಂದ ಪ್ರಭುಗಳು ಮುಂದುವರಿಸ್ಕೊಳ್ತಾರೆ, ನಾನು ಅದ್ವೈತ ಆಚಾರ್ಯರ ಮನೆಗೆ ಹೋಗ್ತೇನೆ ಮತ್ತು ನೀವು ನವದ್ವೀಪಕ್ಕೆ ಹೋಗಿ ತಾಯಿ ಸಚಿ ಮತ್ತು ಇತರ ಎಲ್ಲ ಭಕ್ತರೊಂದಿಗೆ ಬರ್ಕೊಂಬನ್ನಿ, ಎಲ್ಲರೂ ಕರ್ಕೊಂಬನ್ನಿ ಅನ್ನೋರ್ನು ಅಂತ ನಿತ್ಯಾನಂದ ಪ್ರಭುಗಳು ಹೇಳ್ತಾರೆ. ನಾನೇ ಹೋಗ್ತೇನೆ ಅದ್ವೈತಾಚಾರ್ಯರ ಮನೆಗೆ, ನೀವು ನವದ್ವೀಪಕ್ಕೆ ಹೋಗಿ ತಾಯಿ ಶಚಿ ಮತ್ತು ಇತರ ಎಲ್ಲ ಭಕ್ತರನ್ನು ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಸೊ ನಂತರ ಆಚಾರ್ಯ ರತ್ನರು ಅಂದ್ರೆ ಚಂದ್ರಶೇಖರ ಆಚಾರ್ಯ ರತ್ನರನ್ನು ಅದ್ವೈತಾಚಾರ್ಯರ ಮನೆಗೆ ಹೋಗಿ ಶ್ರೀ ನಿತ್ಯಾನಂದ ಪ್ರಭುಗಳು ಭಗವಾನ್ ಚೈತನ್ಯ ಮಹಾಪ್ರಭುಗಳ ಮುಂದೆ ಹೋಗಿ ತಾವು ಬರುತ್ತನ್ನು ತಿಳಿಸ್ಕೊಡ್ತಾರೆ. ಅಂದ್ರೆ ನಿತ್ಯಾನಂದ ಪ್ರಭುಗಳು ಹೇಳ್ತಾರೆ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಮುಂದೆ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಭಾವಪುರುಷತ್ಲಿದ್ರು ಮತ್ತು ನಿತ್ಯಾನಂದ ಪ್ರಭುಗಳು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳಿದ್ರು. ಅವಾಗ ಹೇಳ್ತಾರೆ ನಾನು ಬೃಂದಾವನ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ, ಯಾರು ನಿತ್ಯಾನಂದ ಪ್ರಭುಗಳು. ಸೊ ಅದರಿಂದ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದರ ಜೊತೆಯಲ್ಲಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ನಂತರ ಅವ್ರು ಕೇಳ್ತಾರೆ ಬೃಂದಾವನಕ್ಕೆ ಎಷ್ಟು ದೂರ ಇದೆ ಅಂತ ಕೇಳ್ತಾರೆ. ಆಗ ನಿತ್ಯಾನಂದ ಇದೇ ನೋಡಿ ಇಲ್ಲೇ ಇದೆ, ಇದೇ ನಮುನಾ ನದಿ ಅಂತ ಉತ್ತರಿಸ್ತಾರೆ ಇದು ಯಾರು ನಿತ್ಯಾನಂದ ಪ್ರಭುಗಳು. ಸೊ ಹೀಗೆ ಹೇಳ್ತಾ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳು ಗಂಗೆ ಹತ್ರ ಕರ್ಕೊಂಡು ಹೋಗ್ತಾರೆ. ಭಗವಂತನು ಅಂದ್ರೆ ಚೈತನ್ಯ ಮಹಾಪ್ರಭುಗಳು ತನ್ನ ಭಾವಪರವಶತೆಯಲ್ಲಿ ಗಂಗಾ ನದಿಯನ್ನ ಯಮುನಾ ನದಿ ಅಂತ ಒಪ್ಕೊಳ್ತಾರೆ. ಸೊ ಅಂತ ಅವಾಗ ಹೇಳ್ತಾರೆ, ಓ ಎಂತಹ ಅದೃಷ್ಟ, ನಾನು ಈಗ ಯಮುನಾ ನದಿಯನ್ನು ನೋಡಿದ್ದೇನೆ. ಹೀಗೆ ಗಂಗೆ ನದಿಯನ್ನೇ ಅವರು ಯಮುನೆ ಅಂತ ಭಾವಿಸಿ ಅದಕ್ಕೆ ಪ್ರಾರ್ಥನೆ ಸಲ್ಲಿಡಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಓ ಯಮುನಾ ನದಿ, ನೀನು ನಂದ ಮಹಾರಾಜನ ಪುತ್ರನ ಮೇಲೆ ಪ್ರೇಮವನ್ನು ನೀಡುವ ಆನಂದಮಯ ಆಧ್ಯಾತ್ಮಿಕ ಜಲ. ನೀನು ಆಧ್ಯಾತ್ಮಿಕ ಪ್ರಪಂಚದ ನೀರಿನಂತೆ ಇದ್ದೀಯ, ಏಕೆಂದರೆ ನೀನು ನಮ್ಮೆಲ್ಲ ಅಪರಾಧಗಳನ್ನು ಮತ್ತು ಜೀವನದಲ್ಲಿ ಮಾಡಿದ ಪಾಪಗಳನ್ನು ನಾಶ ಮಾಡಬಲ್ಲೆ. ನೀನು ಜಗತ್ತಿನ ಎಲ್ಲಾ ಮಂಗಳಕರ ವಿಷಯಗಳ ಸೃಷ್ಟಿಕರ್ತೆ. ಸೊ ಯಮುನಾ ನದಿ ಸೂರ್ಯದೇವನ ಪುತ್ರಿ. ಯಮರಾಜರಿರ್ತಾರಲ್ಲ, ಯಮರಾಜನ ತಂಗಿ ಸೂರ್ಯದೇವನ ಪುತ್ರಿ. ಸೊ ಅವ್ರು ಹೇಳ್ತಾರೆ, ಯಾಕಂದ್ರೆ ನೀನು ಎಲ್ಲ ಅಪರಾಧಗಳನ್ನು ಮತ್ತು ಜೀವನದಲ್ಲಿ ಮಾಡುವ ಪಾಪಗಳನ್ನು ನಾಶ ಮಾಡುವ ಶಕ್ತಿ ನಿನಗಿದೆ. ನೀನು ಜಗತ್ತಿನ ಎಲ್ಲ ಮಂಗಳಕರ ವಿಷಯಗಳ ಸೃಷ್ಟಿಕರ್ತೆ. ಸೊ ಸೂರ್ಯದೇವನ ಪುತ್ರಿಯವರು. ಸೊ ಅದಕ್ಕೆ ಸೂರ್ಯದೇವನ ಪುತ್ರಿಯೇ ಅಂತ ಅವ್ರನ್ನು ಸಂಬೋಧನೆ ಮಾಡ್ತಾ ಇದ್ದಾರೆ ಯಮುನಾ ನದಿ ಅಂತ. ಯಮುನಾ ನದಿಯನ್ನು ಯಮುನಾ ನದಿ ಅಂದ್ಕೊಂಡು ಗಂಗಾ ನದಿಗೆ ಮಾಡ್ತಾ ಇದ್ದಾರೆ. ಸೊ ಸೂರ್ಯದೇವನ ಪುತ್ರಿಯೇ, ನಿನ್ನ ಪುಣ್ಯ ಕಾರ್ಯಗಳಿಂದ ನಮ್ಮನ್ನೆಲ್ಲ ಪವಿತ್ರಗೊಳಿಸು ಅಂತ ಹೇಳ್ತಾ ಇದ್ದಾರೆ. ಈ ಮಂತ್ರವನ್ನು ಹೇಳಿದ ಮೇಲೆ ಅವನ ಚೈತನ್ಯ ಮಹಾಪ್ರಭುಗಳು ಅಂತ ಇರ್ತಾರೆ, ಪ್ರಣಾಮ ಸಲ್ಲಿಸಿ ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ. ಆ ಸಮಯದಲ್ಲಿ ಅವರು ಒಂದು ಕೌಪಿನವನ್ನು ಮಾತ್ರ ಧರಿಸಿದ್ರು, ಯಾಕಂದ್ರೆ ಅವ್ರಿಗೆ ಬೇರೆ ವಸ್ತ್ರ ಇಲ್ಲ, ಯಾಕಂದ್ರೆ ಸನ್ಯಾಸಿಗಳಲ್ವಾ. ಸೊ ಬೇರೆ ಏನು ವಸ್ತ್ರ ಇರೋದಿಲ್ಲ, ಒಂದು ವಸ್ತ್ರ ಇರುತ್ತಷ್ಟೇ. ಸೊ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಎರಡನೇ ವಸ್ತ್ರವಿಲ್ಲದೆ ನಿಂತಿದ್ದಾಗ ಅದ್ವೈತಾಚಾರ್ಯರು ಹೊಸ ಒಳವಸ್ತ್ರಗಳನ್ನು ಮತ್ತು ಹೊರವಸ್ತ್ರಗಳನ್ನು ತರ್ತಾ ದೋಣಿಯಲ್ಲಿ ಬರ್ತಾರೆ. ಅದ್ವೈತಾಚಾರ್ಯರು ತಗೊಂಡ್ಬರ್ತಾರೆ. ಮತ್ತು ಅವ್ರು ಬಂದಾಗ ಭಗವಂತನ ಮುಂದೆ ನಿಂತು ಪ್ರಣಾಮಗಳನ್ನು ಸಲ್ಲಿಸಿ ಅವರನ್ನು ನೋಡಿದ ನಂತರ ಭಗವಂತನಿಗೆ ಪರಿಸ್ಥಿತಿಯ ಬಗ್ಗೆ, ಅಂದ್ರೆ ಚೈತನ್ಯ ಮಹಾಪ್ರಭುಗಳಿಗೆ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ನಾನು ಭಾವಪರವಶ ಸ್ಥಿತಿಯಲ್ಲೇ ಇದ್ದ ಭಗವಂತನನ್ನು ಇನ್ನೂ ಅದೇ ಪರಿಸ್ಥಿತಿಯಲ್ಲಿ ಇದ್ದಾರೆ, ಅದು ಅದ್ವೈತಾಚಾರ್ಯ, ನೀವು ಇಲ್ಲಿಗೆ ಯಾಕೆ ಬಂದ್ರಿ, ನಾನು ಬೃಂದಾವನದಲ್ಲಿದ್ದೀನಿ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳ್ತಾರೆ. ಆಗ ಅದ್ವೈತಾಚಾರ್ಯ ಇಡೀ ಪರಿಸ್ಥಿತಿಯನ್ನು ಬಹಿರಂಗಪಡಿಸ್ತಾರೆ. ಎಲ್ಲ ಚೈತನ್ಯ ಮಹಾಪ್ರಭುಗಳು ಹೇಳಿದ್, ನೀವು ಎಲ್ಲಿದ್ದೀರೋ ಅದೇ ಬೃಂದಾವನ, ನೀವು ಗಂಗಾ ನದಿಯ ದಡಕ್ಕೆ ಬಂದಿರುವುದು ನಮ್ಮ ಮಹಾನ್ ಅದೃಷ್ಟ ಅಂತ ಹೇಳಿ. ಸೊ ಆಮೇಲೆ ಅವ್ರಿಗೆ ಸಮಾಧಾನ ಮಾಡ್ತಾರೆ, ನೀವು ಎಲ್ಲಿರ್ತೀರೋ ಅದೇ ಬೃಂದಾವನ, ಗಂಗಾ ನದಿ ಆದ್ರೇನು ಇನ್ನೊಂದು ನದಿ. ಸೊ ಹಾಗೆ ಚೈತನ್ಯ ಮಹಾಪ್ರಭುಗಳು ಎಲ್ಲಿ ಇರ್ತಾರೆ ಅದೇ ಬೃಂದಾವನ. ಹಾಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಿತ್ಯಾನಂದ ನನಗೆ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾರೆ. ಗಂಗಾ ನದಿ ದಡಕ್ಕೆ ಕರ್ಕೊಂಡ್ ಬಂದ್ಬಿಟ್ಟು ಯಮುನೆ ಅಂತ ಹೇಳ್ಬಿಟ್ಟು ನಂಗೆ ನಿತ್ಯಾನಂದ ಪ್ರಭುಗಳು ಮೋಸ ಮಾಡಿದ್ದಾರೆ ಅಂತ ಚೈತನ್ಯ ಮಹಾಪ್ರಭುಗಳು ಕಂಪ್ಲೇಂಟ್ ಮಾಡ್ತಾರೆ. ಸೊ ಈಗ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದರ ಮೇಲೆ ಮೋಸದ ಆರೋಪ ಹಾಕಿದಾಗ ಏನ್ ಮಾಡ್ತಾರೆ, ಅದ್ವೈತಾಚಾರ್ಯರು ಹೇಳ್ತಾರೆ, ನಿಮಗೆ ನಿತ್ಯಾನಂದ ಪ್ರಭುಗಳು ಹೇಳಿರುವುದು ಖಂಡಿತ ಸುಳ್ಳಲ್ಲ, ನೀವು ಈಗ ತಾನೇ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದ್ದೀರಾ ಅಂತ ಹೇಳ್ತಾರೆ. ಸೊ ನಂತರ ಅವರು ಅದ್ವೈತಾಚಾರ್ಯರು ಹೇಳ್ತಾರೆ, ಆ ಸ್ಥಳದಲ್ಲಿ ಗಂಗಾ ಮತ್ತು ಯಮುನಾ ಒಟ್ಟಿಗೆ ಹರಿಯುತ್ತೆ. ಪಶ್ಚಿಮ ಭಾಗದಲ್ಲಿ ಯಮುನೆ ಇದೆ ಮತ್ತು ಪೂರ್ವ ಭಾಗದಲ್ಲಿ ಗಂಗೆ ಇದೆ, ಆದ್ರಿಂದ ನೀವು ಯಮುನೆಯಲ್ಲೇ ಸ್ನಾನ ಮಾಡಿರುವಂತದ್ದು ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಯಮುನಾ ನದಿಯಲ್ಲಿ ಸ್ನಾನ ಮಾಡಿದ್ರಿಂದ ಅವ್ರ ವಸ್ತ್ರಗಳು ಒದ್ದೆ ಆಗಿರುತ್ತೆ, ಅದರಿಂದ ಬಟ್ಟೆಗಳನ್ನು ಬದಲಾಯಿಸ್ಕೊಳ್ಳಿ ಅಂತ ಅದ್ವೈತಾಚಾರ್ಯರು ಹೊಸ ಬಟ್ಟೆಗಳನ್ನು ಕೊಡ್ತಾರೆ. ಸೊ ಅದ್ವೈತಾಚಾರ್ಯರು ಹೇಳ್ತಾರೆ, ನೀವು ಕೃಷ್ಣ ಪ್ರೇಮದ ಪರವಶತೆಯಲ್ಲಿ 3 ದಿನ ಉಪವಾಸ ಮಾಡಿದ್ದೀರಾ, ಅದರಿಂದ ನಾನು ನಿಮ್ಮನ್ನು ನನ್ನ ಮನೆಗೆ ಆಹ್ವಾನಿಸ್ತೇನೆ, ಅಲ್ಲಿ ನೀವು ದಯವಿಟ್ಟು ಪ್ರಸಾದವನ್ನು ಸ್ವೀಕರಿಸಬೇಕು, ನನ್ನ ನಿವಾಸಕ್ಕೆ ಬನ್ನಿ ಅಂತ ಕರೀತಾರೆ. ಮತ್ತೆ ಅವ್ರು ಹೇಳ್ತಾರೆ, ನನ್ನ ಮನೆಯಲ್ಲಿ ನಾನು ಕೇವಲ ಒಂದು ಹಿಡಿ ಅಕ್ಕಿಯನ್ನು ಬೇಯಿಸಿದ್ದೇನೆ, ತರಕಾರಿಗಳು ಯಾವಾಗಲೂ ಸರಳವಾಗಿರುತ್ತೆ, ಯಾವುದೇ ವೈಭವ ಒಡುಗ ಇಲ್ಲ, ಸ್ವಲ್ಪ ಸಾರು ಸೊಪ್ಪು ಅಷ್ಟೇ, ಅಂದ್ರೆ ಸಿಂಪಲ್ ಆಗಿದೆ, ಬನ್ನಿ ದಯವಿಟ್ಟು ಪ್ರಸಾದವನ್ನು ಸ್ವೀಕರಿಸಿ ಅಂತ ಹೇಳ್ತಾರೆ. ಸೊ ಹೀಗೆ ಅದ್ವೈತಾಚಾರ್ಯರು ಭಗವಂತನ ದೋಣಿ ಕರ್ಕೊಂಡೋಗಿ ತಮ್ಮ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ ದೋಣಿಯಲ್ಲಿ. ಅಲ್ಲಿ ಅದ್ವೈತಾಚಾರ್ಯರು ಭಗವಂತನ ಪಾದಗಳನ್ನು ತೊಳೆದು ತುಂಬಾ ಸಂತೋಷ ಪಡ್ತಾರೆ ಮತ್ತು ಎಲ್ಲ ಖಾದ್ಯಗಳನ್ನು ಮೊದಲು
ಅದ್ವೈತಾಚಾರ್ಯರ ಪತ್ನಿಯನ್ನು ಬೇಯಿಸ್ತಾರೆ. ನಂತರ ಶ್ರೀಲ ಅದ್ವೈತಾಚಾರ್ಯರು ವೈಯಕ್ತಿಕವಾಗಿ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಸೊ ಎಲ್ಲ ಆಹಾರವನ್ನು 3 ಸಮಾನ ಭಾಗಗಳು ವಿಂಗಡಿಸಿ ಒಂದು ಭಾಗವನ್ನು ಕೃಷ್ಣನಿಗೆ ಅರ್ಪಿಸ್ತಾರೆ. ಅದನ್ನು ಲೋಹದ ತಟ್ಟೆಯಲ್ಲಿಟ್ಟು ಕೃಷ್ಣನಿಗೆ ಅರ್ಪಿಸ್ತಾರೆ. ಒಂದನ್ನು ಲೋಹದ ತಟ್ಟೆಯಲ್ಲಿ ಜೋಡಿಸಿ ಉಳಿದ 2 ಬಾಳೆ ಎಲೆಗಳಲ್ಲಿ ಹರಡಲಾಗುತ್ತೆ. ಎಲ್ಲ ಎಲೆಗಳು ಈ ಎಲೆಗಳು ಹರಿದಿರಲಿಲ್ಲ ಮತ್ತು ಕನಿಷ್ಠ 32 ಬಾಳೆಗಳನ್ನು ಹೊಂದಿರುವ ಬಾಳೆ ಮರದ ತೆಗೆದಿದ ಎಲೆಗಳಾಗಿದ್ವು. ಸೊ ಇದು ಒಂದು ಇದು ಇರಬೇಕು, ಒಂದು ಶುಭ ಸಂಕೇತ ಇರಬಹುದು. 32 ಬಾಳೆ ಗುಣಗಳನ್ನು ಹೊಂದಿರುವ ಬಾಳೆ ಮರದ ತೆಗೆದ ಎಲೆಗಳು. 2 ಎಲೆಗಳನ್ನು ಈ ಕೆಳಗೆ ವಿವರಿಸಿದ ಆಹಾರಗಳಿಂದ ಬಹಳ ಚೆನ್ನಾಗಿ ತುಂಬಿಸಲಾಗುತ್ತೆ. ಅನ್ನವು ಬಹಳ ನುಣ್ಣನೆಯ ಅಕ್ಕಿಯಿಂದ ಮಾಡಿದ ರಾಶಿಯಂತಿತ್ತು. ಅದರ ಮಧ್ಯದಲ್ಲಿ ಹಸುವಿನ ಹಾಲಿನ ಹಳದಿ ತುಪ್ಪ ಇತ್ತು. ನಂತರ ಅನ್ನದ ರಾಶಿ ಸುತ್ತಲೂ ಬಾಳೆ ಮರದ ದಿಂಡಿನ ಮಾಡಿದ ಪದಾರ್ಥಗಳಿದ್ವು ಮತ್ತು ಆ ಪಾತ್ರೆಗಳಲ್ಲಿ ವಿವಿಧ ತರಕಾರಿಗಳು, ಹೆಸರು ಬೇಳೆ, ದಾಲು ಅಂದ್ರೆ ಎಲ್ಲ ಇದ್ವು. ಅಂದ್ರೆ ತೊವ್ವೆ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಆ ತರವಾಗಿ ಎಲ್ಲವಿದ್ವು. ಸೊ ಬೇಯಿಸಿದ ತರಕಾರಿಗಳಲ್ಲಿ ಪಡವಲಕಾಯಿ, ಕುಂಬಳಕಾಯಿ, ಒಂದು ಬಗೆಯ ಗಡ್ಡೆ, ಮಾನಕಚ್ಚು ಅಂತ ಹೇಳಿ, ಮತ್ತು ಶುಂಠಿಯ ತುಂಡುಗಳು ಮತ್ತು ವಿವಿಧ ರೀತಿಯ ಸೊಪ್ಪುಗಳಿಂದ ಮಾಡಿದ ಸಲಾಡ್ಗಳು ಎಲ್ಲ ಇತ್ತು. ಸೊ ಅಲ್ಲಿ ಸುಪ್ತ ಪದಾರ್ಥವೂ ಇತ್ತು, ಅಂದ್ರೆ ಕಹಿ ಪದಾರ್ಥವೂ ಇತ್ತು. ಇದು ಅಮೃತದ ರುಚಿಯನ್ನು ಮೀರಿಸುವಂತೆ ಎಲ್ಲಾ ರೀತಿಯ ತರಕಾರಿಗಳು ಸೇರಿದ ಕಹಿ ಹಾಗಲಕಾಯಿಂದ ಒಂದು ಪದಾರ್ಥವನ್ನು ಕೂಡ ಮಾಡಲಾಗಿತ್ತು. ಸೊ 5 ವಿಧವಾದ ಕಹಿ ಮತ್ತು ಖಾರವಾದ ಸುತ್ತಗಳಿದ್ವು, ಅಂದ್ರೆ ಪಲ್ಯಗಳಿದ್ವು. ವಿವಿಧ ತರಕಾರಿಗಳಲ್ಲಿ ಬದನೆಕಾಯಿಯೊಂದಿಗೆ ಹುರಿದ ಬೇವಿನ ಮತ್ತು ಮರದ ಹೊಸ ಎಲೆಗಳಿದ್ದವು. ಪಡವಲಕಾಯಿನ ಪುಲಬಡಿಯೊಂದಿಗೆ, ಅಂದ್ರೆ ಬೇಳೆಯನ್ನು ಅರಿದು ಬಿಸಿಲಲ್ಲಿ ಒಣಗಿಸಿ ಮಾಡುವ ಪದಾರ್ಥ. ಇದು ಬೆಂಗಾಲಿ ಕಡೆ ಮಾಡ್ತಾರೆ. ಇದಕ್ಕೆ ಕೂಷ್ಮಾಂಡ ಮಾನಚಾಕಿ ಎಂಬ ತಯಾರಿಯು ಅಲ್ಲಿತ್ತು. ಅದೊಂದು ಇನ್ನೊಂದು ತಿನ್ನುವ ವಸ್ತು. ನಂತರ ಮೊಸರು ಮತ್ತು ಕಲ್ಲು ಸಕ್ಕರೆಯೊಂದಿಗೆ ಬೆರೆಸಿದ ಕಾಯಿ ತುರಿಯ ತಯಾರಿಯು ಕೂಡ ತುಂಬಾ ಚೆನ್ನಾಗಿತ್ತು. ಬಾಳೆ ಹೂವು ಮತ್ತು ಹಾಲಿನಲ್ಲಿ ಕುದಿಸಿದ ಕುಂಬಳಕಾಯಿಯಿಂದ ಮಾಡಿದ ಕರಿ ಸಾಕಷ್ಟು ಪ್ರಮಾಣದಲ್ಲಿತ್ತು. ಸಿಹಿ ಮತ್ತು ಹುಳಿ ಸಾಸ್ನಲ್ಲಿ ಮಾಡಿದ ಸಣ್ಣ ಕೇಕ್ಗಳು, ಅಂದ್ರೆ ವಡೆಯಂಥವು, ಮತ್ತು 5-6 ವಿಧದ ಹುಳಿ ಪದಾರ್ಥಗಳಿದ್ದವು. ಎಲ್ಲ ತರಕಾರಿಗಳನ್ನು ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರೂ ಪ್ರಸಾದ ಸ್ವೀಕರಿಸುವಂತೆ ಮಾಡಲಾಯಿತು. ಹೆಸರು ಬಳೆಯಿಂದ ಮಾಡಿದ ಮೃದುವಾದ ವಡೆಗಳು, ಹಣ್ಣಾದ ಬಾಳೆಹಣ್ಣಿಂದ ಮಾಡಿದ ವಡೆಗಳು, ಉದ್ದಿನ ಬೇಳೆ ವಡೆಗಳು, ಈ ರೀತಿ ಸಿಹಿ ತಿಂಡಿಗಳು, ಅಕ್ಕಿ ಕೇಕ್ಗಳನ್ನು ಬೆರೆಸಿದ ಗಟ್ಟಿ ಹಾಲು ಪಾಯಸ, ತೆಂಗಿನಕಾಯಿಯ ತಯಾರಿ ಮತ್ತು ಅಪೇಕ್ಷಿತ ಪ್ರತಿಯೊಂದು ರೀತಿಯ ತಿಂಡಿಗಳಿದ್ದವು. ಕನಿಷ್ಠ 32 ಗೊನೆಗಳನ್ನು ಬಿಡುವ ಮರಗಳಿಂದ ತೆಗೆದ ಬಾಳೆ ಎಲೆಗಳಿಂದ ಮಾಡಿದ ಪಾತ್ರೆಗಳಲ್ಲಿ ಎಲ್ಲ ತರಕಾರಿಗಳನ್ನು ಬಡಿಸಲಾಗಿತ್ತು. ಈ ಪಾತ್ರೆಗಳು ಗಟ್ಟಿಯಾಗಿದ್ವು ಮತ್ತು ದೊಡ್ಡಗಾಗಿದ್ವು. ಅವು ಅಲುಗಾಡ್ತಿರ್ಲಿಲ್ಲ. 3 ಊಟದ ಸ್ಥಳಗಳಲ್ಲಿ ಸುತ್ತಲೂ 100 ಪಾತ್ರೆಗಳಲ್ಲಿ ವಿವಿಧ ಬಗೆಯ ತರಕಾರಿಗಳನ್ನು ತುಂಬಿಸಲಾಗಿತ್ತು. ಸೊ ವಿವಿಧ ತರಕಾರಿಗಳ ಜೊತೆಗೆ ತುಪ್ಪ ಬೆರೆಸಿದ ಪರಮಾನ್ನವಿತ್ತು. ಇದನ್ನು ಹೊಸ ಮಣ್ಣಿನ ಪಾತ್ರೆಗಳಿಗೆ ಇಡಲಾಗಿತ್ತು. ಗಟ್ಟಿ ಹಾಲಿನಿಂದ ತುಂಬಿದ ಮಣ್ಣಿನ ಪಾತ್ರೆಗಳನ್ನು 3 ಸ್ಥಳಗಳಲ್ಲಿ ಇರಿಸಲಾಗಿತ್ತು. ಇತರ ಪದಾರ್ಥಗಳ ಜೊತೆಗೆ ಹಾಲಿನಿಂದ ಮಾಡಿದ ಅವಲಕ್ಕಿ, ಬಾಳೆಹಣ್ಣಿನ ಮಿಶ್ರಣವು ಕೂಡ ಇತ್ತು. ಹಾಗೂ ಹಾಲಿನಲ್ಲಿ ಕುದಿಸಿದ ಬಿಸಿ ಕುಂಬಳಕಾಯಿ ಕೂಡ ಇತ್ತು. ಇದನ್ನು ನಿಜವಾಗಿಯೂ ಮಾಡಿದ ಎಲ್ಲಾ ಪದಾರ್ಥಗಳನ್ನು ವಿವರಿಸಲಿಕ್ಕೆ ಸಾಧ್ಯವಿಲ್ಲ. 2 ಸ್ಥಳಗಳಲ್ಲಿ ಮೊಸರು, ಸಂದೇಶ, ಹಾಲಿನ ಸಿಹಿ, ಇದು ಸಂದೇಶ ಅನ್ನೋದು ಇದು ಒಂದು ಬಂಗಾಳಿ ಸ್ವೀಟ್ ಇದು, ಮತ್ತು ಬಾಳೆಹಣ್ಣಿಂದ ಮಾಡಿದ ಇನ್ನೊಂದು ತಯಾರಿಯಿಂದ ಮಾಡಿದ ಮಣ್ಣಿನ ಪಾತ್ರೆಗಳಿದ್ವು. ಅದೆಲ್ಲವನ್ನು ವಿವರಿಸಲು ನನಗೆ ಸಾಧ್ಯವಿಲ್ಲ. ಬೇಯಿಸಿದ ಅನ್ನದ ರಾಶಿಯ ಮೇಲೆ ಎಲ್ಲಾ ತರಕಾರಿಗಳ ಮೇಲೆ ತುಳಸಿ ಎಲೆಗಳಿದ್ದವು ಮತ್ತು ಸುಗಂಧಿತ ಗುಲಾಬಿ ನೀರಿಂದ ತುಂಬಿದ ಪಾತ್ರೆಗಳು ಕೂಡ ಇದ್ದವು. ಮೃದುವಾದ ಬಟ್ಟೆಗಳನ್ನು ಹಾಸಿದ 3 ಆಸನಗಳಿದ್ದವು. ಹೀಗೆ ಭಗವಾನ್ ಕೃಷ್ಣನಿಗೆ ಎಲ್ಲಾ ಆಹಾರವನ್ನು ಅರ್ಪಿಸಲಾಯಿತು ಮತ್ತು ಭಗವಂತನು ಅವನನ್ನು ಸಂತೋಷದಿಂದ ಸ್ವೀಕರಿಸಿದನು. ಅಂದ್ರೆ ಎಷ್ಟು ದೊಡ್ಡ ಲಿಸ್ಟ್ ಇದೆ ನೋಡಿ. ಇದು ಆಹಾರ ಪದಾರ್ಥಗಳನ್ನು ಮಾಡಿರುವಂಥದ್ದು. ಅದು ಇಷ್ಟು ಲಿಸ್ಟ್ ಕೊಟ್ಟೂನು ಮಿಕ್ಕಿದ್ದು ಇನ್ನ ತುಂಬಾ ಇದೆ, ಅದನ್ನೆಲ್ಲ ವಿವರಿಸ್ಲಿಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಅಂದ್ಬಿಟ್ಟು ಕವಿರಾಜ ಗೋಸ್ವಾಮಿಗಳು ಹೇಳ್ತಾರೆ. ಆದ್ರೆ ಇವ್ರು ಏನ್ ಹೇಳಿದ್ರು, ತುಂಬಾ ಸಿಂಪಲ್ ಆಗಿ ಅಡಿಗೆ ಇದೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ರಲ್ವಾ. ಇಲ್ಲಿ ತುಂಬಾ ಸಿಂಪಲ್ ಆಗಿ ಇದೆ ಅಡಿಗೆ, ಏನಿಲ್ಲ ನನ್ನ ಹತ್ರ. ಅಂದ್ರೆ ಯಾವುದು ವೈಭವದ ಅಡಿಗೆ ಇಲ್ಲ, ಕೇವಲ ಸ್ವಲ್ಪ ಸಾರು ಅಪ್ಪು ಸೊಪ್ಪು ಅಷ್ಟೇ. ಇಷ್ಟೆಲ್ಲ ಗ್ರ್ಯಾಂಡ್ ಆಗಿ ಮಾಡಿದಂದ್ರೆ ಪ್ರಭುಗಳು ಬರೋದಿಲ್ಲ. ಅದಕ್ಕೆ ಅವರಿಗೆ ವೈಭವದ ಏನ್ ಮಾಡಿಲ್ಲ, ಏನು ಸ್ಪೆಷಲ್ ಮಾಡಿಲ್ಲ, ಬನ್ನಿ ತುಂಬಾ ಸಿಂಪಲ್ ಆಗಿದೆ, ನೀವು 3 ದಿವಸದಿಂದ ಉಪವಾಸ ಇದ್ದೀರಾ ಅಂತ ಕರ್ಕೊಂಡು ಹೋಗ್ತಾರೆ. ನಂತರ ಇಲ್ಲಿ ಕನಿಷ್ಠ ಪಕ್ಷ 15 ಶ್ಲೋಕಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆದ್ರೂ ಅದು ಎಕ್ಸ್ಪ್ಲನೇಷನ್ ಊಟದ್ದು ಕಂಪ್ಲೀಟ್ ಆಗಿಲ್ಲ. ಸೊ ಆಹಾರವನ್ನು ಅರ್ಪಿಸಿದ ನಂತರ ಭೋಗಾರತಿಯನ್ನು ಮಾಡುವುದು ಪದ್ಧತಿ. ಅದ್ವೈತ ಪ್ರಭುಗಳು ಸಹೋದರನಾದ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳನ್ನು ಆರತಿಯನ್ನು ನೋಡಲು ಕರೆದರು. ಇಬ್ಬರು ಪ್ರಭುಗಳು ಮತ್ತು ಅಲ್ಲಿದ್ದ ಉಳಿದವರೆಲ್ಲರೂ ಆರತಿ ಸಮಾರಂಭವನ್ನು ನೋಡಲು ಹೋದರು. ದೇಗುಲದ ವಿಗ್ರಹಗಳಿಗೆ ಆರತಿ ಮಾಡಿದ ನಂತರ ಭಗವಾನ್ ಕೃಷ್ಣನನ್ನು ವಿಶ್ರಾಂತಿಗಾಗಿ ಮಲಗಿಸಲಾಯಿತು.
ನಂತರ ಅದ್ವೈತ ಆಚಾರ್ಯರು ಚೈತನ್ಯ ಮಹಾಪ್ರಭುಗಳಿಗೆ ಏನನ್ನು ವಿನಂತಿಸಲು ಹೊರಬಂದರು. ಶ್ರೀ ಅದ್ವೈತ ಪ್ರಭುಗಳು ಹೇಳಿದರು, ನನ್ನ ಪ್ರಿಯ ಪ್ರಭುಗಳೇ, ದಯವಿಟ್ಟು ಈ ಕೋಣೆಯನ್ನು ಪ್ರವೇಶಿಸಿ. ನಂತರ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭು ಇಬ್ಬರೂ ಪ್ರಸಾದ ಸ್ವೀಕರಿಸಲು ಮುಂದೆ ಬಂದಿದ್ದರು. ಸೊ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭುಗಳು ಪ್ರಸಾದ ಸ್ವೀಕರಿಸಲು ಹೋದಾಗ ಅವರು ಮುಕುಂದ ಮತ್ತು ಹರಿದಾಸರನ್ನು ತಮ್ಮೊಂದಿಗೆ ಕರ್ಕೊಂಡು ಬರ್ಲಿಕ್ಕೆ ಹೇಳ್ತಾರೆ. ಆದ್ರೆ ಮುಕುಂದ ಮತ್ತು ಹರಿದಾಸರು ಕೈ ಜೋಡಿಸಿ ಹೇಳ್ತಾರೆ, ಯಾಕಂದ್ರೆ ಅವರು ಹರಿದಾಸರು ಅವರು ಇನ್ನೂ ಮುಗಿಯದ ಕೆಲಸ ಇದೆ, ನಂತರ ಅದನ್ನು ಪ್ರಸಾದ ಸ್ವೀಕರಿಸ್ತೀನಿ, ನೀವಿಬ್ಬರು ದಯವಿಟ್ಟು ಕೋಣೆಯನ್ನು ಪ್ರವೇಶಿಸಿ ಅಂತ ಹೇಳ್ತಾರೆ, ಮುಕುಂದ ಹೇಳ್ತಾನೆ. ಸೊ ನಂತರ ಹರಿದಾಸ್ ಠಾಕರ್ ಏನ್ ಹೇಳ್ತಾರೆ, ನಾನು ಅತ್ಯಂತ ಪಾಪಿ ಮತ್ತು ನಿಕೃಷ್ಟ. ಹರಿದಾಸ ಠಾಕರ್ ಮುಸ್ಲಿಂ ಇದರಲ್ಲಿ ಇರ್ತಾರಲ್ವಾ, ಮುಸ್ಲಿಂ ಇದರಲ್ಲಿ ಹುಟ್ಟಿರ್ತಾರೆ, ಅದರಿಂದ ಅವ್ರು ಹೇಳ್ತಾರೆ ನಾನು ಅತ್ಯಂತ ಪಾಪಿ ಮತ್ತು ನಿಕೃಷ್ಟ. ಹರಿದಾಸ್ ಠಾಕೂರ್ ಯಾರು ಗೊತ್ತಾ? ಯಾರಾದ್ರು ಗೊತ್ತಾ ಹರಿದಾಸ್ ಠಾಕೂರ್ ಯಾರು ಅಂತ? ನಾಮಾಚಾರ್ಯ ಅಲ್ವಾ ಪ್ರಭುಜಿ ಅವರು? ಬ್ರಹ್ಮದೇವರ ಅವತಾರ ಅವರು. ಅವತಾರ, ಹೌದು. ಬ್ರಹ್ಮದೇವರ ಅವತಾರ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನಾನು ಅತ್ಯಂತ ಪಾಪಿ ಮತ್ತು ನಿಕೃಷ್ಟ ಅಂತ ಹೇಳ್ತಾ ಇದ್ದಾರೆ, ಮತ್ತು ನಾವೆಲ್ಲ ದೊಡ್ಡ ದೊಡ್ಡ ಜನ ಅಂತ ಹೇಳ್ಕೊತೀವಿ ನಮ್ಮನ್ನೇ ನಾವು. ಅದರಿಂದ ನಂತರ ಹೇಳ್ತಾನೆ, ನಾನು ಹೊರಗಡೆ ಕಾಯ್ತೇನೆ ಮತ್ತು ಒಂದು ಹಿಡಿ ಪ್ರಸಾದ ತಿಂತೇನೆ ಸಾಕು, ಯಾಕಂದ್ರೆ ನಾನು ಅತ್ಯಂತ ಪಾಪಿ ಅಂತ ಹೇಳ್ತಾನೆ. ಸೊ ನಂತರ ಅದ್ವೈತಾಚಾರ್ಯರು ನಿತ್ಯಾನಂದ ಪ್ರಭು ಮತ್ತು ಚೈತನ್ಯ ಮಹಾಪ್ರಭುಗಳನ್ನು ಕೋಣೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ರಸಾದ ವ್ಯವಸ್ಥಿತೆಯನ್ನು ಕಂಡು ಇಬ್ಬರು ಪ್ರಭುಗಳು ಪ್ರಸನ್ನರಾದರು. ಚೈತನ್ಯ ಮಹಾಪ್ರಭುಗಳು ವಿಶೇಷವಾಗಿ ಬಹಳ ಸಂತೋಷ ಪಡ್ತಾರೆ. ಅಡುಗೆ ಮಾಡುವ ಮತ್ತು ಕೃಷ್ಣನಿಗೆ ಆಹಾರ ಅರ್ಪಿಸುವ ಎಲ್ಲ ವಿಧಾನಗಳನ್ನು ಚೈತನ್ಯ ಮಹಾಪ್ರಭುಗಳು ಅನುಮೋದಿಸ್ತಾರೆ. ಅಂದ್ರೆ ಅವರು ತುಂಬಾ ಸಂತೋಷ ಆಗುತ್ತೆ ಅರ್ಪಿಸುವ ವಿಧಾನಗಳನ್ನು ನೋಡಿ. ಅವ್ರು ಎಷ್ಟು ಸಂತೋಷ ಪಟ್ಟರು ಅಂದ್ರೆ, ಚೈತನ್ಯ ಮಹಾಪ್ರಭುಗಳು ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ, ಕೃಷ್ಣನಿಗೆ ಇಂಥ ಉತ್ತಮ ಆಹಾರವನ್ನು ನೀಡಬಲ್ಲ ಯಾರೇ ಆಗಲಿ ಅವರ ಪಾದ ಕಮಲಗಳನ್ನು ನಾನು ಜನ್ಮ ಜನ್ಮಕ್ಕೂ ನನ್ನ ತಲೆ ಮೇಲೆ ಇಟ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿ ಅಲ್ವಾ, ಸೊ ಅದರಿಂದ ಅವ್ರು ಹೇಳ್ತಾ ಇದ್ದಾರೆ, ಯಾರು ಇಂತಹ ಉತ್ತಮ ಆಹಾರವನ್ನು ಕೃಷ್ಣನಿಗೆ ಮಾಡಿ ಬಡಿಸ್ತಾ ಇದ್ದಾರೆ, ಅವ್ರು ಯಾರೇ ಆಗಿರ್ಲಿ, ಅವರ ಕಾಲುಗಳನ್ನು ನನ್ನ ತಲೆ ಮೇಲೆ ಇಟ್ಕೋತೀನಿ ಅಂತ ಚೈತನ್ಯ ಮಹಾಪ್ರಭುಗಳು ಅಂದ್ರೆ ರಾಧಾರಾಣಿಯ ಒಂದು ಇದ್ದಾರೆ ಅವರು ಇದರಲ್ಲಿ ಹೇಳ್ತಾ ಇದ್ದಾರೆ. ಒಂದು ರಾಧಾರಾಣಿ ಹೇಳ್ತಾ ಇದ್ದಾಳೆ ನೋಡಿ, ಇಷ್ಟು ಉತ್ತಮವಾಗಿ ಅಡುಗೆ ಮಾಡಿ ಬಡಿಸಿದ್ರೆ ನಾನು ಅಂಥವ್ರಿಗೆ ಪಾದ ಕಮಲಗಳನ್ನು ನಾನು ಜನ್ಮ ಜನ್ಮಕ್ಕೂ ತಲೆ ಮೇಲೆ ಇಟ್ಕೋತೀನಿ ಅಂತ. ಚೈತನ್ಯ ಮಹಾಪ್ರಭುಗಳು ಕೋಣೆಯನ್ನು ಪ್ರವೇಶಿಸಿದಾಗ ಅವರ ಆಹಾರದ 3 ವಿಭಾಗಗಳನ್ನು ಕಂಡರು ಮತ್ತು ಎಲ್ಲವೂ ಕೃಷ್ಣನಿಗಾಗಿ ಎಂದು ಅವರಿಗೆ ಗೊತ್ತಿತ್ತು. ಆದರೆ ಅವರ ಅದ್ವೈತ ಆಚಾರ್ಯರ ಉದ್ದೇಶ ಅರ್ಥ ಆಗಲಿಲ್ಲ. ಹಾಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಾವು ಈ 3 ಸ್ಥಳಗಳಲ್ಲಿ ಕುಳಿತುಕೊಳ್ಳೋಣ ಮತ್ತು ಪ್ರಸಾದ ಸ್ವೀಕರಿಸೋಣ. ಆದರೆ ಅದ್ವೈತ ಆಚಾರ್ಯ ಹೇಳ್ತಾರೆ, ನಾನು ಬಡಿಸ್ತೇನೆ ಪ್ರಸಾದವನ್ನು, ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, 3 ಎಲೆಗಳಿದೆಯಲ್ಲ, ಅದರಿಂದ ಅವರು ಇನ್ನೂ 2 ಎಲೆಗಳನ್ನು ಕೇಳಿ ನಮಗೆ ಸ್ವಲ್ಪ ಪ್ರಮಾಣವೇ ಸಾಕು ಅಂದ್ಬಿಟ್ಟು ಹೇಳ್ತಾರೆ. ನಂತರ ಅದ್ವೈತಾಚಾರ್ಯರು ಇಲ್ಲೇ ಈ ಆಸನಗಳ ಮೇಲೆ ಕುಳಿತುಕೊಳ್ಳಿ ಎಂದು ಅವರನ್ನು ಕೈ ಹಿಡಿದು ಇಬ್ಬರನ್ನು ಕೂರಿಸ್ತಾರೆ. ನಂತರ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸನ್ಯಾಸಿಯು ಇಷ್ಟೊಂದು ವೈವಿಧ್ಯಮಯ ಆಹಾರಗಳನ್ನು ಸೇವಿಸುವುದು ಸರಿಯಲ್ಲ. ಹಾಗೆ ಮಾಡಿದರೆ ಅವನು ತನ್ನ ಇಂದ್ರಿಯಗಳನ್ನು ಹೇಗೆ ನಿಯಂತ್ರಿಸಲಿಕ್ಕೆ ಸಾಧ್ಯ? ಸೊ ಅದಕ್ಕೆ ಇದು ಅದ್ವೈತಾಚಾರ್ಯರು ಹೇಳ್ತಾರೆ, ತುಂಬಾ ಸಿಂಪಲ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಸಾದ ಅಂದ್ಬಿಟ್ಟು ಕರ್ಕೊಂಡ್ಬರ್ತಾರೆ. ಇದು ಇಷ್ಟೆಲ್ಲ ಮಾಡಿದ್ದೀವಿ ಅಂದ್ರೆ ಸನ್ಯಾಸಿ ಬರೋದಿಲ್ಲ ಅಂತ. ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನು ತಗೊಂಡಿದ್ದಾರಲ್ವಾ, ಸೊ ಅದರಿಂದ ಇಷ್ಟೆಲ್ಲ ಆಹಾರವನ್ನು ಸ್ವೀಕರಿಸಿದ್ರೆ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಕಷ್ಟ ಅಂತ. ಅದರಿಂದ ಸಿಂಪಲ್ ಆಗಿರ್ಬೇಕು, ಅಷ್ಟಂತ ಸಿಂಪಲ್ ಆಹಾರ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬರೋದು. ಸೊ ಅದರಿಂದ ಈಗಾಗಲೇ ಬಡಿಸಿದ್ದ ಆಹಾರವನ್ನು ಚೈತನ್ಯ ಮಹಾಪ್ರಭುಗಳು ಸ್ವೀಕರಿಸಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಅದ್ವೈತಾಚಾರ್ಯ ಹೇಳ್ತಾರೆ, ದಯವಿಟ್ಟು ನಿಮ್ಮ ಈ ಗುಟ್ಟನ್ನು ಬಿಡಿ, ನೀವು ಯಾರೆಂದು ನನಗೆ ಗೊತ್ತು ಮತ್ತು ನೀವು ಸನ್ಯಾಸ ಸ್ವೀಕರಿಸಿದ ರಹಸ್ಯವು ಕೂಡ ನನಗೆ ಗೊತ್ತು ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳಿಗೆ ಅದ್ವೈತಾಚಾರ್ಯರು ಹೇಳ್ತಾ ಇದ್ದಾರೆ, ನಮ್ಗೆಲ್ಲ ಗೊತ್ತಿದೆ ಈ ಸೀಕ್ರೆಟ್ ಎಲ್ಲ ಬಿಡಿ, ನೀವು ಯಾರು ಅಂತ ಗೊತ್ತು. ಅಂದ್ರೆ ಕೃಷ್ಣನಿಗೆ ಭೋಗ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಸೊ ಅದರಿಂದ ನೀವು ಯಾರಂತ ಗೊತ್ತು, ನಿಮ್ಮ ಸನ್ಯಾಸ ಸ್ವೀಕರಿಸಿದ ಅರ್ಥ ಗೊತ್ತು, ಅದರಿಂದ ದಯವಿಟ್ಟು ನೀವು ನಿಮ್ಮ ಗುಟ್ಟನ್ನು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಈ ಚೈತನ್ಯ ಮಹಾಪ್ರಭುಗಳು ಈ ಮಾತನ್ನು ಚಮತ್ಕಾರ ಬಿಟ್ಟು ಊಟ ಮಾಡಲು ವಿನಂತಿ ಮಾಡ್ತಾರೆ. ಸೊ ಹೇಳ್ತಾರೆ, ಖಂಡಿತವಾಗಿಯೂ ನಾನು ಇಷ್ಟೊಂದು ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಆಗ ಅದ್ವೈತಾಚಾರ್ಯ ಹೇಳ್ತಾರೆ, ಯಾವುದೇ ನೆಪವಿಲ್ಲದೆ ಕೇವಲ ಪ್ರಸಾದವನ್ನು ಸ್ವೀಕರಿಸಿ ಅಂತಾರೆ. ಆಮೇಲೆ ಹೇಳ್ತಾರೆ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಿನ್ನಿ, ಉಳಿದನ್ನು ತಟ್ಟೆಯಲ್ಲಿ ಬಿಡಿ, ಅಂದ್ರೆ ಎಲೆ ಮೇಲೆ ಬಿಡಿ ಅಂತ ಹೇಳ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಇಷ್ಟೊಂದು ತಿನ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಎಂಜಲನ್ನು ಬಿಡುವುದು ಸನ್ಯಾಸಿ ಕರ್ತವ್ಯ ಅಲ್ಲ, ಸನ್ಯಾಸಿಗಳು ಎಂಜಲನ್ನು ಬಿಡಬಾರದು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆಚಾರ್ಯರು ಹೇಳ್ತಾರೆ, ಜಗನ್ನಾಥಪುರಿಯಲ್ಲಿ ನೀವು ಹೇಗೆ ತಿಂತಿದ್ದೀರಿ ಚೈತನ್ಯ ಮಹಾಪ್ರಭುಗಳು ಅನ್ನೋದು ನಂಗೆ ಗೊತ್ತಿದೆ. ಭಗವಾನ್ ಜಗನ್ನಾಥ ಮತ್ತು ಚೈತನ್ಯ ಮಹಾಪ್ರಭುಗಳು ಒಬ್ಬರೇ ಎನ್ನುವುದು ಕೂಡ ಅವರಿಗೆ ಗೊತ್ತಿದೆ. ಸೊ ಜಗನ್ನಾಥಪುರಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ದಿನಕ್ಕೆ 24 ಬಾರಿ ಉಣ್ತಾರೆ. ಅಂದ್ರೆ ಅಷ್ಟೊಂದು ಬಾರಿ ಭೋಗವನ್ನು ಇಡ್ತಾರೆ ಭಗವಂತನಿಗೆ.
ಮತ್ತು ಅಂದ್ರೆ ಗಂಟೆ ಗಂಟೆಗೂ ಭೋಗವನ್ನು ಇಡ್ತಾರೆ ಮತ್ತು ಪ್ರತಿ ಬಾರಿ 100 ಮಡಿಕೆಗಳಷ್ಟು ಆಹಾರವನ್ನು ಸೇವಿಸುತ್ತಾರೆ ಅಂದ ಆಚಾರ್ಯರು ಅವ್ರಿಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ನನಗೆ ಗೊತ್ತು ನೀವೇ ಮಹಾಪ್ರಭುಗಳು, ಜಗನ್ನಾಥ ಪ್ರಭುಗಳು ನೀವೇ ಅಂತ ಗೊತ್ತಿದೆ ನನಗೆ. ಅಲ್ಲಿ ಗಂಟೆ ಗಂಟೆಗೂ ತಿಂತೀರಾ, 24 ಬಾರಿ ತಿಂತೀರಾ ಮತ್ತು ಪ್ರತಿ ಬಾರಿ 100 ಮಡಿಕೆಗಳಷ್ಟು ಪ್ರಸಾದವನ್ನು ನಿಮ್ಗೆ ಕೊಡ್ಲಾಗತ್ತೆ ಅಂತ ಹೇಳಿ. ಆಗ ಅದ್ವೈತಾಚಾರ್ಯರು ಹೇಳ್ತಾರೆ, 3 ಜನರು ತಿನ್ನಬಹುದ ಆಹಾರ ನಿಮಗೆ 1 ತುತ್ತು ಅಲ್ಲ, ಆದ್ರಿಂದ ಈ ಖಾದ್ಯಗಳು ನಿಮಗೆ 5 ತುತ್ತುಗಳು ಆಗುವುದಿಲ್ಲ. ಸೊ ಅದ್ವೈತಾಚಾರ್ಯ ಹೇಳ್ತಾರೆ, ನನ್ನ ಅದೃಷ್ಟದಿಂದ ನೀವು ಮನೆಗೆ ಬಂದಿದ್ದೀರಾ, ದಯವಿಟ್ಟು ಮಾತುಗಳನ್ನು ಬೆಳೆಸ್ಬೇಡಿ, ಸುಮ್ಮನೆ ಊಟ ಮಾಡಿ ಮತ್ತು ಮಾತನಾಡಬೇಡಿ ಅಂತ ಹೇಳ್ತಾರೆ. ಸೊ ನಂತರ ಹೀಗೆ ಹೇಳ್ಕೊಂಡು ಅವರು ಅದ್ವೈತಾಚಾರ್ಯ ಪ್ರಭುಗಳಿಗೆ ಕೈ ತೊಳಿಲಿಕ್ಕೆ ನೀರು ಕೊಡ್ತಾರೆ. ಮಂತರು ಇಬ್ಬರು ಪ್ರಭುಗಳು ಕುಳಿತು ನಗುತ್ತಾ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಪ್ರಾರಂಭಿಸ್ತಾರೆ. ನಂತರ ಪ್ರಭುಗಳು ಹೇಳ್ತಾರೆ, ನಾನು 3 ದಿವಸಗಳಿಂದ ಉಪವಾಸ ಮಾಡಿದ್ದೇನೆ, ಇಂದು ನನ್ನ ಉಪವಾಸವನ್ನು ಬಿಡಬಹುದೆಂದು ಆಶಿಸಿದ್ದೆ. ಅಂದ್ರೆ ಅದೇ ಹೇಳಿದ್ದಾರೆ, ಬಿಡಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಕರೆದಿದ್ದೀರಾ ಅಂತ. ಸೊ ಚೈತನ್ಯ ಮಹಾಪ್ರಭುಗಳು ಆಹಾರದ ಪ್ರಮಾಣ ಎಷ್ಟು ಹೆಚ್ಚಿದೆ ಅಂತ ಯೋಚನೆ ಮಾಡ್ತಾ ಇದ್ರೆ, ನಿತ್ಯಾನಂದ ಪ್ರಭುಗಳು ಅದಕ್ಕೆ ವಿರುದ್ಧವಾಗಿ 1 ತುತ್ತು, ಅಂದ್ರೆ ಅವರಿಗೆ ತುಂಬಾ ಹಸಿವಾಗ್ತಾ ಇತ್ತು. ಅವರು 3 ದಿನಗಳದ್ದು ಉಪವಾಸವಿದ್ದು ಅಂದು ಉಪವಾಸ ಮುರಿಯುವ ದೊಡ್ಡ ಆಸೆ ಇಟ್ಕೊಂಡಿದ್ರು. ಅವ್ರು ಹೇಳಿದ್ರು, ನಾನು ಅದ್ವೈತಾಚಾರ್ಯರಿಂದ ಆಹ್ವಾನಿತನಾಗಿದ್ದರು, ಇಂದು ಕೂಡ ಉಪವಾಸನೇ ಆಗ್ಬಿಟ್ಟಿದೆಯಲ್ಲ ನನಗೂ ಕೂಡ ಅಂದ್ಬಿಟ್ಟು. ಯಾಕಂದ್ರೆ ಎಷ್ಟು ಕಡಿಮೆ ಪ್ರಮಾಣದ ಆಹಾರ ನನ್ಗೆ ಹೊಟ್ಟೆ ಅರ್ಧ ಕೂಡ ತುಂಬಿಸೋದಿಲ್ಲ ಅಂದ್ಬಿಟ್ಟು ಇವರು ನಿತ್ಯಾನಂದ ಪ್ರಭುಗಳು ಚುಡಾಯಿಸ್ತಾ ಇದ್ದಾರೆ. ಸೊ ಅದ್ವೈತಾಚಾರ್ಯ ಹೇಳ್ತಾರೆ, ಸ್ವಾಮಿ, ನೀವು ತೀರ್ಥಯಾತ್ರೆ ಮಾಡುವ ಸನ್ಯಾಸಿ, ಕೆಲವೊಮ್ಮೆ ನೀವು ಹಣ್ಣು ಹಂಪಲೆ ಮತ್ತು ಗಡ್ಡೆಗಳನ್ನು ತಿನ್ನುತ್ತೀರಿ, ಇನ್ನು ಕೆಲವೊಮ್ಮೆ ಉಪವಾಸವಿರುತ್ತೀರಿ. ನಾನು ಬಡ ಬ್ರಾಹ್ಮಣ ಮತ್ತು ನೀವು ನನ್ನ ಮನೆಗೆ ಬಂದಿದ್ದೀರಾ, ದಯವಿಟ್ಟು ಸಿಕ್ಕಿರುವ ಸ್ವಲ್ಪ ಆಹಾರದಿಂದ ತೃಪ್ತರಾಗಿ ಮತ್ತು ನಿಮ್ಮ ದುರಾಸೆಯ ಮನೋಭಾವವನ್ನು ಬಿಟ್ಟು ಬಿಡಿ ಅಂತ ಹೇಳ್ಬಿಟ್ಟು ಅವರು ನಿತ್ಯಾನಂದ ಪ್ರಭುಗಳಿಗೆ ಹೇಳ್ತಾ ಇದ್ದಾರೆ. ಆಗ ನಿತ್ಯಾನಂದ ಪ್ರಭುಗಳು ಹೇಳ್ತಾರೆ, ನಾನು ಯಾರೇ ಆಗಿರ್ಲಿ, ನೀವು ನನ್ನನ್ನು ಆಹ್ವಾನಿಸಿದ್ದೀರಿ, ನನ್ನ ಹೊಟ್ಟೆ ತುಂಬ ನೀವು ಕೊಡ್ಲೇಬೇಕು, ನನ್ಗೆ ಎಷ್ಟು ಕೇಳ್ತೀನೋ ಅಷ್ಟು ನೀವು ಕೊಡ್ಲೇಬೇಕು. ಅದನ್ನು ಅದ್ವೈತಾಚಾರ್ಯರಾಗಿ ಹೇಳ್ತಾರೆ, ಈ ಹಾಸ್ಯಮಯವಾದ ಮಾತುಗಳ ಸಂದರ್ಭವನ್ನು ಬಳಸ್ಕೊಂಡು ಹೇಳ್ತಾರೆ, ನೀವು ಒಬ್ಬ ತಿರಸ್ಕೃತ ಪರಮಹಂಸರು, ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಮಾತ್ರ ನೀವು ಸನ್ಯಾಸ ಸ್ವೀಕರಿಸಿದ್ದೀರಾ. ಅಂದ್ರೆ ಇವಾಗ ಅವರು ಅದ್ವೈತಾಚಾರ್ಯರು ನಿತ್ಯಾನಂದ ಪ್ರಭುಗಳನ್ನು ಚುಡಾಯಿಸ್ತಾ ಇದ್ದಾರೆ. ಸೊ ಇಷ್ಟೊತ್ತು ಚೈತನ್ಯ ಮಹಾಪ್ರಭುಗಳು ಎದುರು ನಾನು ಸನ್ಯಾಸಿ ಸ್ವಲ್ಪನೇ ತಿನ್ಬೇಕು ಅಂದ್ಬಿಟ್ಟು, ಇವರು ಇವಾಗ ನಿತ್ಯಾನಂದ ಪ್ರಭುಗಳು ಸನ್ಯಾಸದ ವೇಷದಲ್ಲಿದ್ದಾರಲ್ಲ, ಅದಕ್ಕೆ ಹೇಳ್ತಾರೆ, ನೀವು ತಿರಸ್ಕೃತ ಪರಮಹಂಸರು, ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಮಾತ್ರ ಸನ್ಯಾಸ ಸ್ವೀಕಾರ ಮಾಡಿದ್ದೀರಾ, ನಿಮ್ಗೆ ಕೆಲಸ ಏನು ಅಂದ್ರೆ ಬ್ರಾಹ್ಮಣರ ತೊಂದರೆ ಕೊಡೋದು, ಅದೇ ನಿಮ್ ಕೆಲಸ ಅಂತ. ಹಾಗ ಅದ್ವೈತಾಚಾರ್ಯರು ನಿತ್ಯಾನಂದ ಪ್ರಭುಗಳನ್ನ ಹೇಳ್ತಾರೆ, ನೀವು 10 ರಿಂದ 20 ಮಾನಗಳಷ್ಟು ಒಂದು ಅಳತೆ ಅನ್ನವನ್ನು ತಿನ್ನಬಲ್ಲಿರಿ, ನಾನು ಬಡ ಬ್ರಾಹ್ಮಣ, ನನಗೆ ಅಷ್ಟೊಂದು ಅಕ್ಕಿ ಎಲ್ಲಿಂದ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅವಾಗ ಒಂದು ಹಿಡಿ ಅಕ್ಕಿ ಆದರೂ ಸರಿ, ಮಣ ಒಂದು 10 ರಿಂದ 20 ಮಣಗಳಷ್ಟು ಅನ್ನುವಂಥ 10 ಮಣ ಇಸ್ ಈಕ್ವಲ್ ಟು 1 kg ಅಲ್ಲ 10 kg ಇಸ್ ಈಕ್ವಲ್ ಟು 1 ಮಣ ಅನ್ಸುತ್ತೆ. 10 kgಗೆ 1 ಮಣ. ಸೊ ಅಷ್ಟು ಅನ್ನವನ್ನು ತಿನ್ನಬಲ್ಲರಿ ಅಂತ ಹೇಳ್ತಾ ಇದ್ದಾರೆ. ಒಂದು ಮಣ ಅಕ್ಕಿ ಅಂತ ಹೇಳ್ತಾರೆ. ಕರೆಕ್ಟ್, 1 ಮಣ ಅಷ್ಟು, ಒಂದು 10 ರಿಂದ 20 ಮಣಗಳಷ್ಟು ಅಂದ್ರೆ 100 kg ಅನ್ನವನ್ನು ತಿನ್ನಬಲ್ಲರಿ ಅಂತ, 100 ರಿಂದ 200 kg. ಸೊ ನಾನು ಬಡ ಬ್ರಾಹ್ಮಣ, 2 ಕ್ವಿಂಟಲ್ ಅಕ್ಕಿ ಆಯ್ತದು. ಸೊ ಅಷ್ಟೊಂದು ಅಕ್ಕಿಯಲ್ಲಿ ಅಂತ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ನಿಮ್ಮ ಹತ್ರ ಏನೇ ಇರ್ಲಿ, ಅದು ಒಂದು ಹಿಡಿ ಅಕ್ಕಿ ಆದ್ರೂ ಸರಿ, ಅದನ್ನು ತಿಂದು ಎದ್ದೇಳಿ, ನಿಮ್ಮ ಹುಚ್ಚುತನವನ್ನು ಇಲ್ಲಿ ತೋರಿಸಬೇಡಿ ಮತ್ತು ಎಂಜಲನ್ನು ಅತ್ತಿತ್ತ ಚೆಲ್ಲಬೇಡಿ ಅಂದ್ಬಿಟ್ಟು ಅದ್ವೈತಾಚಾರ್ಯರು ಹೇಳ್ತಾ ಇದ್ದಾರೆ. ಸೊ ಈ ರೀತಿ ನಿತ್ಯಾನಂದ ಪ್ರಭು ಮತ್ತು ಭಗವಾನ್ ಚೈತನ್ಯ ಮಹಾಪ್ರಭುಗಳು ಅದ್ವೈತಾಚಾರ್ಯರಿಗೆ ಹಾಸ್ಯ ಮಾಡ್ತಾ ಪ್ರಸಾದವನ್ನು ಸೇವಿಸ್ತಾರೆ. ಮತ್ತು ಚೈತನ್ಯ ಮಹಾಪ್ರಭುಗಳು ತಮಗೆ ನೀಡಿದ ಪ್ರತಿಯೊಂದು ತರಕಾರಿಯ ಅರ್ಧ ಭಾಗವನ್ನು ತಿಂದು ಮುಂದಿನದಕ್ಕೆ ಹೋಗ್ತಾ ಇದ್ರು, ಅರ್ಧ ತಿಂದ್ಬಿಟ್ಟು ಹೋಗ್ತಾ ಇದ್ರು. ಸೊ ಪಾತ್ರೆಯಲ್ಲಿದ್ದ ಅರ್ಧ ತರಕಾರಿ ಖಾಲಿಯಾಗುತ್ತಿದ್ದಂತೆ ಅದ್ವೈತಾಚಾರ್ಯರು ಅದನ್ನು ಮತ್ತೆ ತುಂಬಿಸ್ತಾ ಇದ್ರು. ಹೀಗೆ ಭಗವಂತನ ತಯಾರಿಯ ಅರ್ಧ ಭಾಗವನ್ನು ಮುಗಿಸಿದಾಗ ಅದ್ವೈತಾಚಾರ್ಯರು ಪದೇ ಪದೇ ಅದನ್ನು ತುಂಬಿಸ್ತಾ ಇದ್ರು. ಸೊ ನಂತರ ಪಾತ್ರೆಯನ್ನು ತರಕಾರಿಗಳಿಂದ ತುಂಬಿಸಿದ ನಂತರ ಅದ್ವೈತಾಚಾರ್ಯರನ್ನು ಇನ್ನಷ್ಟು ತಿನ್ಲಿಕ್ಕೆ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನನ್ನ ಕಡೆ ಇನ್ನು ಎಷ್ಟು ತಿನ್ಲಿಕ್ಕೆ ಸಾಧ್ಯ ಅಂತಾರೆ. ಹಾಗೆ ಹೇಳ್ತಾರೆ ಅದ್ವೈತಾಚಾರ್ಯರು, ನೀವು ಈಗಾಗಲೇ ನೀಡಿರುವುದನ್ನು ದಯಟ್ ಬಿಡಬೇಡಿ, ಈಗ ನಾನು ನೀಡುವುದರಲ್ಲಿ ನೀವು ಅರ್ಧ ತಿಂದು ಅರ್ಧ ಬಿಡಬಹುದು. ಅಂದ್ರೆ ಈಗಾಗಲೇ ನೀವು ತಟ್ಟೆಯಲ್ಲಿ ಏನಿದೆ ಅದನ್ನು ಸಂಪೂರ್ಣವಾಗಿ ನೀವು ತಿನ್ಬೇಕು. ನಂತರ ನಾನು ಮತ್ತೆ ಈಗ ಏನ್ ನೀಡ್ತಾ ಇದ್ದೀನಿ ಅದರಲ್ಲಿ ಅರ್ಧ ನೀವು ಬಿಡಬಹುದು ಅಂತ ಹೇಳಿ. ಸೊ ಈ ರೀತಿಯಾಗಿ ವಿವಿಧವಾಗಿ ವಿನಮ್ರಗಳ ವಿನಂತಿಗಳನ್ನು ಸಲ್ಲಿಸುವ ಮೂಲಕ ಅದ್ವೈತಾಚಾರ್ಯರು ಚೈತನ್ಯ ಮಹಾಪ್ರಭು ಮತ್ತು ಭಗವಾನ್ ನಿತ್ಯಾನಂದರನ್ನು ಹೊಟ್ಟೆ ತುಂಬಾ ಉಣ್ಣುವಂತೆ ಮಾಡ್ತಾರೆ. ಹೀಗೆ ಚೈತನ್ಯ ಮಹಾಪ್ರಭುಗಳು ಅದ್ವೈತಾಚಾರ್ಯರ ಎಲ್ಲ ಆಸೆಗಳನ್ನು ಪೂರೈಸ್ತಾರೆ. ಅದ್ವೈತಾಚಾರ್ಯರಿಗೆ ಅವರಿಗೆ ಪ್ರಸಾದವನ್ನು
ಕೊಡಬೇಕು ಅಂತಿತ್ತು, ಪ್ರಸಾದವನ್ನು ಮಾಡಿ ಬಳಸಬೇಕು ಅಂತಿತ್ತು. ಅದನ್ನು ಅವರ ಅದ್ವೈತಾಚಾರ್ಯ ಆಸೆಗಳನ್ನು ಪೂರೈಸ್ತಾರೆ. ಮತ್ತು ನಿತ್ಯಾನಂದ ಪ್ರಭುಗಳು ತಮಾಷೆಗೆ ಹೇಳ್ತಾರೆ, ನನ್ನ ಹೊಟ್ಟೆ ಇನ್ನೂ ತುಂಬಿಲ್ಲ ಅಂತ ಇದ್ದಾರೆ ಈಗ. ಸೊ ದಯವಿಟ್ಟು ನಿಮ್ಮ ಆಹಾರವನ್ನು ತೆಗೆದುಕೊಂಡಿವಿ, ನಾನು ಅದರ ಅಲ್ಪವನ್ನು ತಿಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳಿದಂತೆ ನಿತ್ಯಾನಂದಗಳು ಕೋಪಗೊಂಡಂತೆ ಒಂದು ಹಿಡಿ ಅನ್ನವನ್ನು ತೆಗೆದುಕೊಂಡು ತಮ್ಮ ಮುಂದಿನ ನೆಲದ ಮೇಲೆ ಎಸೆತಾರೆ. ಸೊ ಆ ಎಸೆದ ಅನ್ನದ ಇದು ತಮಾಷೆಗಾಗಿ ಮಾಡ್ತಾ ಇರೋದು ನಿತ್ಯಾನಂದ ಪ್ರಭುಗಳು, ಆದರೆ ಅವರದ್ದು ಲೀಲೆ. ಎಸೆದ ಅನ್ನದ 2 ಅಥವಾ 4 ಕಾಲುಗಳು ಅವರ ಮೈಗೆ ತಗುಲಿದಾಗ ಅದ್ವೈತಾಚಾರ್ಯರು ಅದನ್ನು ತಮ್ಮ ತುಂಬಾ ಆನಂದವಾಗಿ ನರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ನಿತ್ಯಾನಂದ ಪ್ರಭುಗಳ ಎಂಜಲು ಸ್ಪರ್ಶದಿಂದ ತಮ್ಮ ದೇಹಕ್ಕೆ ತಗುಲಿದಾಗ ಪರಮಾಂಸ ನಿತ್ಯಾನಂದರು ಎಸೆದ ಉಚ್ಚಿಷ್ಟದ ಸ್ಪರ್ಶದಿಂದ ನಾವು ಪವಿತ್ರರಾಗಿದ್ದೇವೆ ಎಂದು ಆಚಾರ್ಯರು ಭಾವಿಸ್ತಾರೆ. ಅದರಿಂದ ಅವರು ನರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ನಿತ್ಯಾನಂದರಿಗೆ ಹೇಳ್ತಾ ಇದ್ರಲ್ಲ, ನೀವು ನನಗೆ ತುಂಬಾ ಅನ್ನ ಬೇಕು, ನೀವು ಇಷ್ಟು ಕೊಟ್ಟಿದ್ದೀರಲ್ಲ ಅಂದ್ಬಿಟ್ಟು. ಸೊ ಅದ ನಂತರ ಹೇಳ್ತಾರೆ, ನಂಗೆ ಸಾಕಾಗ್ಲಿಲ್ಲ ಸರ್, ಒಂದು ತಗೊಳ್ಳಿ ನೀವು ಅಂದ್ಬಿಟ್ಟು ಚೆಲ್ತಾರೆ. ಸೊ ಅವರ ಮೇಲೆ ಎಸೆದಾಗ ಅದು ನಿತ್ಯಾನಂದ ಪ್ರಭುಗಳು ಎಸೆದ ಅನ್ನ ದೇಹಕ್ಕೆ ತಗಲಿದಾಗ ಇವರು ಏನ್ ಮಾಡ್ತಾರೆ, ಅದ್ವೈತಾಚಾರ್ಯರು ತುಂಬಾ ಸಂತೋಷ ಪಡ್ತಾರೆ ಮತ್ತು ಪರಮಾನಂದದಿಂದ ನರ್ತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅದ್ವೈತಾಚಾರ್ಯರು ಹಾಸ್ಯ ಮಾಡ್ತಾ ಹೇಳ್ತಾರೆ, ನಿತ್ಯಾನಂದ ಪ್ರಭುಗಳೇ, ನಾನು ನಿಮ್ಮನ್ನು ಆಹ್ವಾನಿಸಿದೆ ಮತ್ತು ಅದಕ್ಕೆ ತಕ್ಕ ಫಲವನ್ನೇ ಪಡೆದಿದ್ದೇನೆ. ನಿಮಗೆ ಯಾವುದೇ ಸ್ಥಿರವಾದ ಜಾತಿ ಅಥವಾ ವಂಶವಿಲ್ಲ, ಸ್ವಭಾವ ಅಥವಾ ನೀವೊಬ್ಬರು ಹುಚ್ಚರು ಅಂತ ಹೇಳ್ತಾರೆ. ಸೊ ನಂತರ ನನ್ನನ್ನು ನಿಮ್ಮಂತೆ ಹುಚ್ಚನನ್ನಾಗಿ ಮಾಡಲು ನಿಮ್ಮ ಉಚ್ಚಿಷ್ಟವನ್ನು ನನ್ನ ಮೇಲೆ ಎಸೆದಿದ್ದೀರಿ. ನಾನು ಒಬ್ಬ ಬ್ರಾಹ್ಮಣ ಎಂಬ ಸತ್ಯಕ್ಕೂ ನೀವು ಹೆದರಲಿಲ್ಲ ಅಂತೇಳಿ ಇಲ್ಲಿ ಈಗ ಇವರು ಹೇಳ್ತಾ ಇದ್ದಾರೆ, ನೀವಂತೂ ಹುಚ್ಚರಾಗ್ಬಿಟ್ಟಿದ್ದೀರಾ ಭಗವಂತನ ಪ್ರೇಮದಲ್ಲಿ, ನನ್ನನ್ನು ಕೂಡ ಅಂತಹ ಹುಚ್ಚನನ್ನಾಗಿ ಮಾಡ್ಲಿಕ್ಕೆ ನಿಮ್ಮ ಉಚ್ಚಿಷ್ಟವನ್ನು, ನಿಮ್ಮ ಎಂಜಲನ್ನು ನನ್ನ ಮೇಲೆ ಎಸೆದಿದ್ದೀರಿ ಅಂತ ಹೇಳ್ತಾರೆ ಅವರು. ಸೊ ಆದ್ರೆ ನೀವು ಅದು ಸ್ವಲ್ಪನೂ ಯೋಚನೆ ಮಾಡಿಲ್ಲ, ನಾನು ಬ್ರಾಹ್ಮಣ ಅಂತ, ನೀವು ಅದಕ್ಕೂ ಕೂಡ ನಾವು ಹೆದರ್ಲಿಲ್ಲ ಅಂತ ಹೇಳ್ತಾರೆ. ಆಗ ನಿತ್ಯಾನಂದ ಪ್ರಭುಗಳು ಹೇಳ್ತಾರೆ, ಇವು ಭಗವಾನ್ ಕೃಷ್ಣನು ಬಿಟ್ಟ ಉಚ್ಚಿಷ್ಟ ಪ್ರಸಾದ, ನೀವು ಇವುಗಳನ್ನು ಸಾಮಾನ್ಯ ಎಂಜಲನ್ನು ಭಾವಿಸಿದ್ರೆ ನೀವು ಅಪರಾಧ ಮಾಡಿದ್ದೀರಿ ಅಂತ ಅರ್ಥ ಆದ್ಬಿಟ್ಟು ನಿತ್ಯಾನಂದ ಪ್ರಭುಗಳು ಅವರಿಗೆ ಉಲ್ಟಾ ಹೇಳ್ತಾರೆ. ಹಾಗೆ ನಿತ್ಯಾನಂದ ಪ್ರಭುಗಳು ಮತ್ತೆ ಹೇಳ್ತಾರೆ, ನಿಮ್ಮ ಮನೆಗೆ ಕನಿಷ್ಠ 100 ಸನ್ಯಾಸಿಗಳನ್ನು ಆಹ್ವಾನಿಸಿ ಅವರಿಗೆ ತೃಪ್ತಿಯಾಗುವಂತೆ ಭೋಜನೆ ಮಾಡಿದರೆ ನಿಮ್ಮ ಅಪರಾಧ ನೀಗುತ್ತದೆ ಅಂತ ಹೇಳಿ. ಅಂದ್ರೆ ಈಗ ಅಪರಾಧ ಮಾಡಿಬಿಟ್ಟಿದ್ದೀರಾ ನೀವು, ಅದನ್ನು ನೀವು 100 ಸನ್ಯಾಸಿಗಳನ್ನು ಆಹ್ವಾನಿಸಿ ಅವರಿಗೆ ಒಂದು ಭೋಜನವನ್ನು ಮಾಡಿಸಿ ಅಂತ ಹೇಳ್ತಾರೆ. ಆಗ ಅದ್ವೈತಾಚಾರ್ಯರು ಹೇಳ್ತಾರೆ, ನಾನು ಇನ್ ಮುಂದೆ ಯಾರನ್ನೂ ಕರೆಯಲಿಲ್ಲ, ಯಾವ ಸನ್ಯಾಸಿನೂ ಕರೆಯಲಿಲ್ಲ. ಯಾಕಂದ್ರೆ ಒಬ್ಬ ಸನ್ಯಾಸಿನೇ ನನ್ನ ಎಲ್ಲ ಬ್ರಾಹ್ಮಣ ನಿಯಮಗಳನ್ನು ಹಾಳು ಮಾಡ್ಬಿಡ್ತಾರೆ, ಇನ್ ಯಾವ ಸನ್ಯಾಸಿಗಳನ್ನು ಕರೀಲಿಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಇದರ ನಂತರ ಅದ್ವೈತಾಚಾರ್ಯರು ಪ್ರಭುಗಳ ಕೈ ಮತ್ತು ಬಾಯಿ ತೊಳಸ್ತಾರೆ. ನಂತರ ಅವರನ್ನು ಒಂದು ಸುಂದರವಾದ ಹಾಸಿಗೆ ಮೇಲೆ ಕರೆದೊಯ್ದು ವಿಶ್ರಾಂತಿ ಪಡೆಯಲಿಕ್ಕೆ ಮಲಗಿಸಲಿಕ್ಕೆ ಕೇಳ್ತಾರೆ. ಆಗ ಅದ್ವೈತಾಚಾರ್ಯರು ಇಬ್ಬರು ಪ್ರಭುಗಳಿಗೆ ತುಳಸಿ ಎಳೆಯೊಂದಿಗೆ ಬೆಳೆಸಿದ ಲವಂಗ ಮತ್ತು ಏಲಕ್ಕಿಯನ್ನು ನೀಡ್ತಾರೆ. ಇದರಿಂದ ಅವರ ಬಾಯಲ್ಲಿ ಉತ್ತಮ ಸುವಾಸನೆ ಆಯಿತು. ನಮ್ಮ ಈಗಿನ ಕಾಲದ ಮೌತ್ ಫ್ರೆಶ್ನರ್. ಶ್ರೀ ಅದ್ವೈತಾಚಾರ್ಯರು ನಂತರ ಪ್ರಭುಗಳ ದೇಹಕ್ಕೆ ಶ್ರೀಗಂಧ ಲೇಪವನ್ನು ಹಚ್ಚುತ್ತಾರೆ ಮತ್ತು ಎದೆಗೆ ಅತ್ಯಂತ ಸುಗಂಧಭರಿತ ಹೂವಿನ ಮಾಲೆಗಳನ್ನು ಹಾಕ್ತಾರೆ. ಭಗವಂತನ ಹಾಸಿಗೆ ಮೇಲೆ ಮಲಗಿದಾಗ ಅದ್ವೈತಾಚಾರ್ಯರು ಅವರ ಕಾಲುಗಳನ್ನು ಒತ್ತಲು ಕಾಯ್ತಾ ಇದ್ರು, ಅಂದ್ರೆ ಅದು ಸೇವೆ ಮಾಡ್ಲಿಕ್ಕೆ ಕಾಯ್ತಾ ಇದ್ರು. ಆದ್ರೆ ಭಗವಂತ ತುಂಬಾ ಸಂಕೋಚ ಪಟ್ಟುಕೊಂಡು ಹೇಳ್ತಾರೆ, ಅದ್ವೈತಾಚಾರ್ಯರೇ, ನೀವು ನನ್ನನ್ನು ವಿವಿಧ ನೀತಿಯಲ್ಲಿ ನರ್ತನ ಮಾಡಿಸಿದೀರಾ, ಈಗ ಈ ಅಭ್ಯಾಸವನ್ನು ಬಿಡಿ, ಮುಕುಂದ ಮತ್ತು ಹರಿದಾಸರೊಂದಿಗೆ ಹೋಗಿ ನೀವು ಈಗ ಪ್ರಸಾದವನ್ನು ಸ್ವೀಕರಿಸಿ, ಅಂದ್ರೆ ಭೋಜನವನ್ನು ಸ್ವೀಕರಿಸಿ ಅಂದ್ಬಿಟ್ಟು. ಇಷ್ಟೊತ್ತು ನೀವು ಪ್ರಸಾದವನ್ನು ಸ್ವೀಕರಿಸಲಿಲ್ಲ, ನನ್ನ ಜೊತೆನೇ ಇದ್ರಿ, ನನ್ಗೆ ವಿವಿಧ ರೀತಿಯಲ್ಲಿ ನರ್ತನವನ್ನು ಮಾಡಿಸಿದ್ರಿ, ಅಂದ್ರೆ ನೀವು ಊಟವನ್ನು ಮಾಡಿಸಿದಿರಿ ನನಗೆ. ಈಗ ಇದನ್ನೆಲ್ಲ ಬಿಟ್ಟು ಈಗ ಹರಿದಾಸ ಮತ್ತು ಮುಕುಂದರೊಂದಿಗೆ ಭೋಜನವನ್ನು ಸ್ವೀಕರಿಸಿ ಅಂತ. ಅದರಂತೆ ಅದ್ವೈತಾಚಾರ್ಯರು ಮುಕುಂದ ಮತ್ತು ಹರಿದಾಸರೊಂದಿಗೆ ಪ್ರಸಾದವನ್ನು ಸ್ವೀಕರಿಸ್ತಾರೆ ಮತ್ತು ಅವರೆಲ್ಲರೂ ಸಂಪೂರ್ಣದಿಂದ ತಮಗೆ ಬೇಕಾದಷ್ಟು ತಿಂತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಇದ್ದಾರೆ ಅಂದ್ಬಿಟ್ಟು ಕೇಳ್ಬಿಟ್ಟು ಶಾಂತಿಪುರದ ಜನರು ತಕ್ಷಣ ಅವರ ದರ್ಶನವನ್ನು ಮಾಡ್ಲಿಕ್ಕೆ ಬರ್ತಾರೆ. ಸೊ ಎಲ್ಲರೂ ಭಗವಂತನ ಪವಿತ್ರ ನಾಮವಾದ ಹರಿ ಹರಿ ಅಂತ ಜೋರಾಗಿ ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಿಜಕ್ಕೂ ಭಗವಂತನ ಸೌಂದರ್ಯವನ್ನು ನೋಡಿ, ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಸೌಂದರ್ಯವನ್ನು ನೋಡಿ ಅವರು ತುಂಬಾ ಆಶ್ಚರ್ಯಚಕಿತರಾಗಿರ್ತಾರೆ. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಗೌರವರ್ಣದ ದೇಹವನ್ನು ಮತ್ತು ಸೂರ್ಯನ ಪ್ರಭೆಯನ್ನೇ ಹೋಲಿಸುವ ಅವರ ತೇಜಸ್ಸನ್ನು ಕಂಡು ಅದರ ದೇಹದ ಮೇಲೆ ಹೊಳೆಯುತ್ತಿರುವ ಕೇಸರಿ ವಸ್ತ್ರಗಳ ಸೌಂದರ್ಯವೂ ಕೂಡ ಇತ್ತು. ಜನರ ಬಹಳ ಸಂತೋಷದಿಂದ ಬರುತ್ತಿದ್ರು ಮತ್ತು ದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ದಿನ ಮುಗಿಯುವಷ್ಟರಲ್ಲಿ ಅಲ್ಲಿ ಎಷ್ಟು ಜಮಾಯಿಸಿದ್ರು, ಎಷ್ಟು ಜನ ಬಂದಿದ್ರು ಅನ್ನೋದಕ್ಕೆ ಒಂದು ಲೆಕ್ಕವೇ ಇಲ್ಲವಂತೆ. ಸಂಜೆ ಆಗ್ತಾ ಇದ್ದಂಗೆ ಅದ್ವೈತಾಚಾರ್ಯರು ಮತ್ತೆ ಸಾಮೂಹಿಕ ಸಂಕೀರ್ತನೆಯನ್ನು ಪ್ರಾರಂಭ ಮಾಡ್ತಾರೆ. ಜೊತೆಗೆ ಸ್ವತಃ ತಾವೇ ಅದ್ವೈತಾಚಾರ್ಯರು ನರ್ತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ಭಗವಂತನು ಈ ನೃತ್ಯವನ್ನು ನೋಡಿ ತುಂಬಾ ಸಂತೋಷ ಪಡ್ತಾರೆ. ನಿತ್ಯಾನಂದ ಪ್ರಭುಗಳು ಅವರ ಹಿಂದೆ ಜೊತೆಯಲ್ಲಿ ಅದ್ವೈತಾಚಾರ್ಯರ ಜೊತೆಯಲ್ಲಿ ನರ್ತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ.
ಹರಿದಾಸ್ ಠಾಕೂರ್ ಅವರು ಕೂಡ ಬಹಳ ಸಂತೋಷದಿಂದ ಅವರ ಜೊತೆಯಲ್ಲಿ ನರ್ತನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಅದ್ವೈತಾಚಾರ್ಯರು ಹೇಳ್ತಾರೆ, ನನ್ನ ಪ್ರಿಯ ಸ್ನೇಹಿತರೆ, ಏನ್ ಹೇಳಲಿಕ್ಕೆ ಇಂದು ನಾನು ಅತ್ಯುನ್ನತ ಆಧ್ಯಾತ್ಮಿಕ ಆನಂದವನ್ನು ಪಡೆದಿದ್ದೇನೆ. ಎಷ್ಟೋ ದಿನಗಳ ನಂತರ ಭಗವಾನ್ ಕೃಷ್ಣನು ನನ್ನ ಮನೆಗೆ ಬಂದಿದ್ದಾನೆ ಅಂತ ಹೇಳಿ ಅದ್ವೈತಾಚಾರ್ಯರು ಸಂಕೀರ್ತನೆಯನ್ನು ಮುಂದುವರಿಸ್ತಾರೆ ಮತ್ತು ಬಹಳ ಸಂತೋಷದಿಂದ ಈ ಶ್ಲೋಕವನ್ನು ಹಾಡ್ತಾರೆ. ಭಾವಪರವಶೆಯಿಂದ ಬೆವರುವಿಕೆ, ನಡುಕ, ರೋಮಾಂಚನ, ಕಣ್ಣಲ್ಲಿ ನೀರು ಮತ್ತು ಕೆಲವೊಮ್ಮೆ ಗುಡುಗಿನಂತಹ ಶಬ್ದ ಮತ್ತು ಗರ್ಜನೆಗಳು ಕೂಡ ಕಂಡು ಬರ್ತವೆ ಆ ನೃತ್ಯದಲ್ಲಿ. ನೃತ್ಯ ಮಾಡುವಾಗ ಅದ್ವೈತಾಚಾರ್ಯರು ಕೆಲವೊಮ್ಮೆ ತಿರುಗುತ್ತಾ ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದಗಳನ್ನು ಹಿಡ್ಕೊತಾ ಇದ್ರು. ನಂತರ ಅದ್ವೈತಾಚಾರ್ಯರು ಅವರೊಂದಿಗೆ ಈ ರೀತಿಯಾಗಿ ಮಾತಾಡ್ತಾ ಇದ್ರು. ಅನೇಕ ದಿನಗಳಿಂದ ನೀವು ನನ್ನನ್ನು ವಂಚಿಸಿ ತಪ್ಪಿಸಿಕೊಂಡಿದ್ದೀರಾ, ಈಗ ನೀವು ನನ್ನ ಮನೆಯಲ್ಲಿದ್ದೇನೆ, ನಾನು ನಿಮ್ಮನ್ನು ಕಟ್ಟಿ ಹಾಕ್ತೇನೆ ಅಂತ ಹೇಳಿ. ಸೊ ಈ ಭಕ್ತರು ಮಾತ್ರ ಭಗವಂತನ ಕಟ್ಟಲಿಕ್ಕೆ ಹಾಕಿ ಸಾಧ್ಯ ಅಲ್ವಾ? ಹೀಗೆ ಮಾತಾ ಯಶೋಧೆಯನ್ನು ಕೂಡ ಭಗವಂತನ ಇದೇ ರೀತಿ ಪ್ರೀತಿಯಿಂದ ಕಟ್ಟಿದ್ಲು. ಸೊ ಹೀಗೆ ಮಾತಾಡ್ತಾ ಅದ್ವೈತಾಚಾರ್ಯರು ಅಂದು ರಾತ್ರಿ 3 ಗಂಟೆಗಳ ಕಾಲ ಮಹಾನ್ ಆನಂದದಿಂದ ಸಂಕೀರ್ತನೆ ನಡೆಸಿದರು ಮತ್ತು ಇಡೀ 3 ಗಂಟೆಗಳ ಕಾಲ ಅವರು ನರ್ತನೆಯನ್ನು ಮಾಡಿದ್ರು. ಅದ್ವೈತಾಚಾರ್ಯರು ಆ ರೀತಿ ನರ್ತನೆ ಮಾಡ್ತಾ ಇದ್ದಾಗ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಮೇಲೆ ಭಾವಪರವಶ ಪ್ರೇಮವನ್ನು ಅನುಭವಿಸಿದರು ಮತ್ತು ಅವರ ವಿರಹದಿಂದಾಗಿ ಅವರ ಪ್ರೇಮದ ಅಲೆಗಳು ಮತ್ತು ಜ್ವಾಲೆಗಳು ಹೆಚ್ಚಾದವು. ಈ ರೀತಿಯಾಗಿ ಉದ್ವಿಗ್ನರಾದ ಚೈತನ್ಯ ಮಹಾಪ್ರಭುಗಳು ಇದ್ದಕ್ಕಿದ್ದಂತೆ ನೆಲದ ಮೇಲೆ ಬೀಳ್ತಾರೆ. ಅದನ್ನು ಕಂಡು ಅದ್ವೈತಾಚಾರ್ಯರು ತಮ್ಮ ನರ್ತನವನ್ನು ನಿಲ್ಲಿಸ್ತಾರೆ. ಸೊ ಮುಕುಂದನು ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಪರವಶತೆಯನ್ನು ಕಂಡಾಗ ಏನ್ ಹೇಳ್ತಾನೆ, ಭಗವಂತನ ಭಾವನೆಗಳನ್ನು ಅವನು ಅರ್ಥ ಮಾಡ್ಕೊತಾನೆ ಮತ್ತು ಭಗವಂತನ ಪರವಶತೆಯ ಬಲವನ್ನು ಹೆಚ್ಚಿಸುವ ಅನೇಕ ಪದ್ಯಗಳನ್ನು ಹಾಡಲು ಪ್ರಾರಂಭ ಮಾಡ್ತಾನೆ. ಸೊ ಅದ್ವೈತಾಚಾರ್ಯರು ಚೈತನ್ಯ ಮಹಾಪ್ರಭುಗೆ ನರ್ತನೆ ಮಾಡಲು ಸಹಾಯ ಮಾಡ್ಲಿಕ್ಕೋಸ್ಕರ ಅವರ ದೇಹವನ್ನು ಎತ್ತಾನೆ. ನಂತರ ಮುಕುಂದನ ಹಾಡಿದ ಪದ್ಯಗಳನ್ನು ಕೇಳಿದ ನಂತರ ಭಗವಂತನ ದೇಹದಲ್ಲಿದ್ದ ಸಾತ್ವಿಕ ಲಕ್ಷಣಗಳಿಂದ ಅವರನ್ನು ಅವ್ರ ಕೈಯಲ್ಲಿ ಇಟ್ಕೊಂಡಿರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವರ ಕಣ್ಣುಗಳಿಂದ ನೀರು ಹರಿಲಿಕ್ಕೆ ಶುರುವಾಯಿತು, ಇಡೀ ದೇಹ ನಡುಗ್ತಿತ್ತು ಮತ್ತು ಮೈರೋಮಗಳು ನೆಟ್ಟಗೆ ನಿಂತಿದ್ವು. ಅವರು ವಿಪರೀತವಾಗಿ ಬೆವರ್ತಾ ಇದ್ರು ಮತ್ತು ಮಾತುಗಳನ್ನು ತೊದಲ್ತಾ ಇದ್ರು. ಕೆಲವೊಮ್ಮೆ ಅವ್ರು ನಿಲ್ತಿದ್ರು, ಬೀಳ್ತಿದ್ರು ಮತ್ತು ಕೆಲವೊಮ್ಮೆ ಅಳ್ತಾ ಇದ್ರು. ಸೊ ಆಗ ಮುಕುಂದ ಪ್ರಭುಗಳು ಹಾಡ್ತಾರೆ, ನನ್ನ ಪ್ರಿಯ ಆಪ್ತ ಮಿತ್ರನೇ, ನನಗೆ ಏನಾಗಲಿಲ್ಲ. ಕೃಷ್ಣ ಪ್ರೇಮವೆಂಬ ವಿಷದ ಪರಿಣಾಮದಿಂದ ನನ್ನ ದೇಹ ಮತ್ತು ಮನಸ್ಸು ತೀವ್ರವಾಗಿ ಸಂಕಟಕ್ಕೆ ಒಳಗಾಗಿದೆ. ಸೊ ನನ್ನ ಭಾವನೆ ಹೀಗಿದೆ ಅಂದ್ರೆ, ನನ್ನ ಮನಸ್ಸು ಹಗಲು ರಾತ್ರಿ ಉರಿತಾ ಇದೆ ಮತ್ತು ನನಗೆ ವಿಶ್ರಾಂತಿ ಸಿಗುತ್ತಿಲ್ಲ. ಕೃಷ್ಣನನ್ನು ಭೇಟಿಯಾಗಲು ನಾನು ಹೋಗಬಹುದಾದ ಸ್ಥಳವಿದ್ದರೆ ನಾನು ತಕ್ಷಣ ಅಲ್ಲಿಗೆ ಹಾರಿ ಹೋಗುತ್ತಿದ್ದೆ ಅಂತ. ಈ ಪದ್ಯವನ್ನು ಮುಕುಂದ ಪ್ರಭುಗಳು ಬಹಳ ಮಧುರವಾದ ಧ್ವನಿಯಲ್ಲಿ ಹಾಡ್ತಾರೆ. ಮತ್ತೆ ಆದ್ರೆ ಚೈತನ್ಯ ಮಹಾಪ್ರಭುಗಳು ಈ ಪದ್ಯವನ್ನು ಕೇಳಿದ ತಕ್ಷಣ ಅವರ ಮನಸ್ಸು ಚೂರಾಯಿತಂತೆ. ಸೊ ಅವರಿಗೆ ಭಾವಪರವಶತೆಯ ಲಕ್ಷಣಗಳಾದ ನಿರಾಸೆ, ಖಿನ್ನತೆ, ಆನಂದ, ಅಶಾಂತಿ, ಹೆಮ್ಮೆ, ವಿನಯ ಇವೆಲ್ಲವೂ ಕೂಡ ಭಗವಂತನ ಒಳಗೆ ಸೈನಿಕರಂತೆ ಹೋರಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾವ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ದೇಹದಲ್ಲಿ. ಸೊ ವಿವಿಧ ಭಾವಪರವಶ ಲಕ್ಷಣಗಳಿಂದ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಇಡೀ ದೇಹವು ಅಲ್ಗಾಡ್ಲಿಕ್ಕೆ ಶುರುವಾಗುತ್ತೆ. ಪರಿಣಾಮವಾಗಿ ಅವರು ತಕ್ಷಣವೇ ನೆಲಕ್ಕೆ ಬಿದ್ದರು ಮತ್ತು ಅವ್ರ ಉಸಿರಾಟ ಬಹುತೇಕ ನಿಂತು ಹೋಯಿತು. ಸೊ ಈ ರೀತಿಯ ಪರಿಸ್ಥಿತಿಯನ್ನು ಕಂಡು ಎಲ್ಲ ಭಕ್ತರಿಗೆ ತುಂಬಾ ಆತಂಕ ಆಗುತ್ತೆ. ನಂತರ ಇದ್ದಕ್ಕಿದ್ದಂಗೆ ಭಗವಂತರು ಎದ್ದು ಗುಡುಗಿನಂತೆ ಶಬ್ದಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎದ್ದು ನಿಂತ ನಂತರ ಭಗವಂತನು ಹಾಡುವುದನ್ನು ಮುಂದುವರಿಸು ಅಂದ್ಬಿಟ್ಟು ಹೇಳ್ತಾರೆ. ಸೊ ಹೀಗೆ ಅವರು ಆನಂದದ ಅತಿರೇಕದಿಂದ ಅವರು ಕೂಡ ಚೈತನ್ಯ ಮಹಾಪ್ರಭುಗಳು ನರ್ತನೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಈ ಭಾವಪರವಶತೆಯ ಪ್ರಬಲ ಅಲೆಗಳನ್ನು ಯಾರಿಗೂ ಅರ್ಥ ಆಗ್ಲಿಲ್ಲ. ಸೊ ಭಗವಾನ್ ನಿತ್ಯಾನಂದರು ಚೈತನ್ಯ ಮಹಾಪ್ರಭುಗಳು ಕೆಳಗೆ ಬೀಳದಂತೆ ನೋಡ್ಕೊಳ್ಳಿಕ್ಕೋಸ್ಕರ ಅವರ ಜೊತೆಯಲ್ಲೇ ಇರ್ತಾರೆ. ಸೊ ಮತ್ತು ಅದ್ವೈತ ಆಚಾರ್ಯ ಮತ್ತು ಹರಿದಾಸ ಠಾಕೂರರು ನರ್ತನವನ್ನು ಮಾಡುತ್ತಾ ಅವರನ್ನು ಅನುಸರಿಸುತ್ತಾರೆ. ಸೊ ಈ ರೀತಿಯಾಗಿ 3 ಗಂಟೆಗಳ ಕಾಲ ಸತತವಾಗಿ ನರ್ತನವನ್ನು ಮಾಡ್ತಾರೆ. ಕೆಲವೊಮ್ಮೆ ಪರವಶತೆಯ ಲಕ್ಷಣಗಳು, ಆನಂದತೆ, ಖಿನ್ನತೆ, ಭಾವಪರವಶ, ಪ್ರೇಮದ ಅನೇಕ ಅಲೆಗಳು ಈ 3 ಗಂಟೆಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತವೆ. ಸೊ ಭಗವಂತನು 3 ದಿನಗಳಿಂದ ಉಪವಾಸವಿದ್ದು ಮತ್ತು ಅವಧಿಯ ನಂತರ ಅವರು ಸಾಕಷ್ಟು ಆಹಾರ ಸೇವಿಸಿದ್ರು. ಸೊ ಹೀಗೆ ನರ್ತನ ಮಾಡಿ ಅವರು ಎತ್ತರಕ್ಕೆ ಜಿಗಿದಾಗ ಸ್ವಲ್ಪ ಅವರಿಗೆ ಆಯಾಸವಾಗುತ್ತೆ ಮತ್ತು ಭಗವತ್ ಪ್ರೇಮದಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿದ್ದರಿಂದ ಅವರಿಗೆ ತಮ್ಮ ಆಯಾಸದ ಅರಿವು ಆಗ್ತಾ ಇರಲಿಲ್ಲ. ಆದರೆ ನಿತ್ಯಾನಂದ ಪ್ರಭುಗಳು ಅವರನ್ನು ಹಿಡಿದು ಅವರ ನೃತ್ಯವನ್ನು ನಿಲ್ಲಿಸ್ತಾರೆ. ಮತ್ತೆ ಇದು ಕಂಟಿನ್ಯೂ ಮಾಡ್ಬೇಕಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕಂಟಿನ್ಯೂ ಮಾಡ್ಬೇಕಾ ಕ್ಲೋಸ್ ಮಾಡ್ಬೇಕಾ ಮಾತಾಜಿ? 6 ಗಂಟೆ ಆಗ್ತಲ್ಲ? ಹೌದು ನೋಡಿ ಪ್ರಭುಜಿ, ಮಾತಾಜಿ, 6 ಗಂಟೆ ಆಯ್ತು. 6 ಗಂಟೆ ಆಯ್ತು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ.
ಹರೇ ವಾಂಛಾ ಕೃಷ್ಣ. ಕಲ್ಪತರುಭ್ಯಶ್ಚ ಹರೇ ಕೃಷ್ಣ ಗುರುಜಿ. ಧನ್ಯವಾದಗಳು ಪ್ರಭುಜಿ. ಭಾವನೆಯೋ ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ನಮೋ ನಮಃ. ಧನ್ಯವಾದಗಳು. ಹರೇ ರಾಮ 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 ಹರೇ ಹರೇ. ಹಾಕಿದ್ದಾರೆ ನೋಡಿ, ಹಾಕಿದ್ದಾರೆ. ಹಾಕಿದಾರಲ್ಲ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಪ್ರಭುಜಿ ಇವತ್ತು. ಧನ್ಯವಾದಗಳು ಮಾತಾಜಿ. ತುಂಬಾ ಹರೇ ಚೆನ್ನಾಗಿತ್ತು. ಕೃಷ್ಣ ಪ್ರಭುಜಿ, ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು. ಕವಿರಾಜ ಗೋಸ್ವಾಮಿಗಳಿಗೆ ಧನ್ಯವಾದಗಳು. ಧನ್ಯವಾದಗಳು. ಅವರೇ ಬರೆದಿರೋದು. ಹರೇ ಕೃಷ್ಣ. ಕೃಷ್ಣ ಪ್ರಭು, ಅರ್ಥ ಆಗೋ ತರ ನಿಧಾನ ಕೇಳಿದ್ರಲ್ಲ ಪ್ರಭು, ಚೆನ್ನಾಗಿ ಅರ್ಥ ಆಯ್ತು ಪ್ರಭು. ಹೌದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದಿರಲ್ಲ ಎಲ್ಲರೂ? ಹರೇ ಕೃಷ್ಣ. ಹಾಕಿದ್ದೇವೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮೊದಲು ಹಾಕಿದ್ರಲ್ಲ 5 ಗಂಟೆಗೆ ಲಲಿತಾ ಮಾತಾಜಿ, ಅದಕ್ಕೆ ಹಾಕಿದೀವಿ ಮಾತಾಜಿ. ಅದಕ್ಕೆ ಅದು ಬೇರೆ ಶ್ಲೋಕ ಮಾತಾಜಿ, ಕ್ಲಾಸು ಇವಾಗ್ಲೂ ಅದು ಬೇರೆ. ಹಾಕಿದ್ದೀರಾ? ಇದು ಚೈತನ್ಯ ಚರಿತಾಮೃತದ್ದು, ಅದು ಶ್ಲೋಕ ಕ್ಲಾಸ್. ಇದು ನಾನು 5:30 ನಂತರ ಹಾಕಿದ್ದು. ಹೌದಾ, ಆಯ್ತು ಹಾಕ್ತೀವಿ ಮಾತಾಜಿ. ಈಗ ಮತ್ತೊಂದ್ಸಲಿ ಹಾಕಿದೀನಿ ಅದನ್ನ, ಯಾರು ಬಂದಿಲ್ಲ ಅಂದ್ರು ಅದಕ್ಕೆ. ಹಾ, ಓ, ಈಗ ನಾಗವೇಣಿ ಮಾತಾಜಿದು ಹಾಕ್ತಿವಿ. ಆಯ್ತು. ಫಸ್ಟ್ ಕ್ಲಾಸ್ ಆಗಿ ಬರೀತೀಯ ನೀನೇನು, ಸ್ವಲ್ಪ ದಪ್ಪಕ್ಕೆ ಬರಿ. ಅಯ್ಯೋ ಪಾಲಲ್ಲಿದು. ಆಯ್ತಾ? ಹರೇ ಕೃಷ್ಣ. ಕ್ಲೋಸ್ ಮಾಡ್ಲಾ ಒಂದ್ ಮೀಟಿಂಗ್? ನಿಮಿಷ ಮಾತಾಜಿ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ನಾಳೆ ಮತ್ತೆ ಸಿಗೋಣ ತರಗತಿಯಲ್ಲಿ. ಹರೇ ಕೃಷ್ಣ.